जय गोपी जन वल्लभ गिरिवरधारी। जय गोपी जन वल्लभ गिरिवरधारी। यशोधनन्दन हृदजनरञ्जन यशोधनन्दन हृदजनरञ्जन यमुनातीरा वनचारी। यमुनातीरा वनचारी। जयुराधमाधव कुञ्ज बिहारी। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरुश्रीयुतपदकमलं श्रीगुरुं वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगण ललिता श्रीविशाखान्वितांश्च। हे कृष्णा करुणा सिंधु दीनबंधु जगत्पते गोपीश गोपिका कांता राधा कांता नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुश्च कृपा सिन्धुभ्यैव च पतितनां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते श्रीमते भक्तिवेदांत स्वामी नामिने। नमो आचार्यपादाय निताय प्रदायिने गौरकथा दयानगरता। नमो विष्णुपादाय कृष्णप्रेष्ठाय भूतले श्रीमते भक्तिवेदांत स्वामी नामिने। नमस्ते सरस्वती देवी गौरवाणी प्रचारिणी निर्विशेष शून्यवादी पाश्चात्य देश तारिणी। जय श्री कृष्ण चैतन्य प्रभु नित्यानंद श्री द्वैत गदाधर श्रीवासादि गौर भक्त वृंद। हरे कृष्णा कृष्ण कृष्ण हरे हरे, हरे राम 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 हरे हरे। ಹರೇ ಕೃಷ್ಣ. ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಇಸ್ಕಾನ್ನಿಂದ ರಾಮನಿಷ್ಠ ಪ್ರಭುಗಳು ಆಯೋಜಿಸಿರುವ ಚೈತನ್ಯ ಚರಿತಾಮೃತದ ಪುಸ್ತಕದ ಬುಕ್ ರೀಡಿಂಗ್ ಕ್ಲಾಸ್ಗೆ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ನಾಗವೇಣಿ ಮಾತಾಜಿ ಎಲ್ಲಿವರೆಗೂ ಆಗಿತ್ತು ಅಂತ ಗೊತ್ತಿಲ್ಲ ಮಾತಾಜಿ. 100 ಮಾತಾಜಿ? ನೋಡ್ತೀನಿ. ಹರೇ ಕೃಷ್ಣ. ಲಲಿತಾ ಮಾತಾಜಿ ಎಷ್ಟು ತನಕ ಆಗಿದೆ ಮಾತಾಜಿ? 100 ಲಲಿತಾ ಮಾತಾಜಿ 99 ಆಗಿದೆ. 99 ಆಗಿದೆ ಮಾತಾಜಿ. 99 ಆಗಿದೆ. ಓಕೆ ಮತ್ತೆ, ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಪ್ರಣಾಮಗಳು. ಚೈತನ್ಯ ಚರಿತಾಮೃತದ ಆದಿಲೀಲ ಮೊದಲನೇ ಪುಟದ 7ನೇ ಅಧ್ಯಾಯದ 100ನೇ ಶ್ಲೋಕ. ಅವರಿಗೆ ಜಯೋ ಜಯೋ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯೋ ಜಯೋ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ.
जयो जयो श्री चैतन्य जयो नित्यानंद जय द्वैत चंद्र जय गौर भक्त वृंद जय जय श्री चैतन्य जय नित्यानंद जय द्वैत चंद्र जय गौर भक्त वृंद एकी चुका ढीले तुम्ही सभी सत्य हाया कृष्ण प्रेमा से ही पाया यारा भाग्योदया हरे कृष्ण ಲಲಿತಾ ಮಾತಾಜಿ ಇಲ್ಲವಾ ಮಾತಾಜಿ? ಕಾಣುದಿಲ್ಲ ನನಗೆ. ಯಶೋಧ ಬಿ, ಗಾಯತ್ರಿ ಆರಕ್ಕೆ. 3 ಗಂಟೆ ಕ್ಲಾಸ್ ಪ್ರವೀಣ ಮಾತಾಜಿ ಹೆಸರೆತ್ತಿ ಕರೆಯಿರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓಕೆ ಮಾತಾಜಿ. ಗೀತಾ ಕೋಡಿಕಲ್ ಮಾತಾಜಿ ಓದಿ. ಗೀತಾ ಕೋಡಿಕಲ್ ಮಾತಾಜಿ ಓದಿ हरे ಮಾತಾಜಿ. कृष्ण माताजी। एकीचु कहिले तुम्ही सबा सत्य हया कृष्ण प्रेಮ से ही पाया याರ ಭಾಗ್ಯೋದಯ. ಏ ಎಲ್ಲ ಕಿಚು ಅದು, ಕಹಿಲೆ ನೀವು ಹೇಳಿದ್ದು, ತುಮಿ ನೀವು, ಸಬಾ ಪ್ರತಿಯೊಂದು, ಸತ್ಯ ಸತ್ಯ, ಹಯ ಆಗುತ್ತದೆ, ಕೃಷ್ಣ ಪ್ರೇಮ ದೇವೋತ್ತಮನ ಪ್ರೇಮ, ಸೇಯಿ ಯಾರಾದರೂ, ಪಾಯ ಸಾಧಿಸುತ್ತಾನೆ, ಯಾರ ಯಾರ, ಭಾಗ್ಯ ಉದಯ ಭಾಗ್ಯೋದಯ ಆಯಿತು ಹೀಗಾಯ್ತು. ಅನುವಾದ: ಪ್ರಿಯ ಶ್ರೀ ಚೈತನ್ಯ ಮಹಾಪ್ರಭುಗಳೇ, ನೀವು ಹೇಳಿದ್ದೆಲ್ಲ ಸತ್ಯ. ಅದೃಷ್ಟವಂತನು ಮಾತ್ರ ದೇವೋತ್ತಮನ ಪ್ರೇಮವನ್ನು ಸಂಪಾದಿಸುತ್ತಾನೆ. ಭಾವಾರ್ಥ: ಚೈತನ್ಯ ಮಹಾಪ್ರಭುಗಳು ಶ್ರೀಲ ರೂಪ ಗೋಸ್ವಾಮಿ ಅವರಿಗೆ ತಿಳಿಸಿದಂತೆ ಬಹಳ ಅದೃಷ್ಟವಂತನಾದವನು ಮಾತ್ರ ಕೃಷ್ಣ ಪ್ರಜ್ಞೆಯನ್ನು ಪ್ರಾರಂಭಿಸಬಲ್ಲ. ಬ್ರಹ್ಮಾಂಡ ಭ್ರಮಿತೆ ಕೋನ ಭಾಗ್ಯವಾನ್ ಜೀವ, ಗುರು ಕೃಷ್ಣ ಪ್ರಸಾದೇ ಪಾಯ ಭಕ್ತಿಲತಾ ಬೀಜ. ಚೈತನ್ಯ ಚರಿತಾಮೃತ ಮಧ್ಯ ಲೀಲಾ 19.151. ಐಕ ಪ್ರಕೃತಿಯ ನಿಯಮಗಳಿಂದ ಬದ್ಧರಾದ ಕೋಟ್ಯಾಂತರ ಜೀವಿಗಳಿದ್ದಾರೆ. ಅವರು ಈ ಬ್ರಹ್ಮಾಂಡದಾದ್ಯಂತ ವಿವಿಧ ಗ್ರಹವ್ಯೂಹಗಳಲ್ಲಿ ನಾನಾ ದೇಹ ರೂಪಗಳಲ್ಲಿ ಅಲೆದಾಡುತ್ತಿದ್ದಾರೆ. ಅವರಲ್ಲಿ ಅದೃಷ್ಟವಂತನಾದವನು ಕೃಷ್ಣನ ಅನುಗ್ರಹದಿಂದ ಸದ್ಗುರುವನ್ನು ಸಂಧಿಸಿ ಭಕ್ತಿ ಸೇವೆಯ ಅರ್ಥವನ್ನು ತಿಳಿದುಕೊಳ್ಳುತ್ತಾನೆ. ಸದ್ಗುರು ಅಥವಾ ಆಚಾರ್ಯರ ಮಾರ್ಗದರ್ಶನದಲ್ಲಿ ಭಕ್ತಿ ಸೇವೆಯನ್ನು ಸಲ್ಲಿಸುತ್ತಾ ಅವನು ದೇವೋತ್ತಮನನ್ನು ಕುರಿತು ಪ್ರೇಮವನ್ನು ಬೆಳೆಸಿಕೊಳ್ಳುತ್ತಾನೆ. ಯಾರ ದೇವೋತ್ತಮ ಪ್ರೇಮವು ಕೃಷ್ಣ ಪ್ರೇಮ ಜಾಗೃತವಾಗಿದೆಯೋ ಮತ್ತು ಅದರಿಂದ ಅವನು ಅಚಿಂತ್ಯನಾದ ದೇವೋತ್ತಮ ಪರಮಪುರುಷನ ಭಕ್ತನಾಗುತ್ತಾನೆಯೋ ಅವನನ್ನು ಅತ್ಯಂತ ಅದೃಷ್ಟಶಾಲಿ ಎಂದು ಪರಿಗಣಿಸಬೇಕು. ಮಾಯಾವಾದಿ ಸನ್ಯಾಸಿಗಳು ಈ ಸಂಗತಿಯನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳ ಬಳಿ ಒಪ್ಪಿಕೊಂಡರು. ಕೃಷ್ಣ ಪ್ರಜ್ಞಾವಂತ ವ್ಯಕ್ತಿಯಾಗುವುದು ಅಷ್ಟು ಸುಲಭವಲ್ಲ. ಆದರೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಅನುಗ್ರಹದಿಂದ ಇದು ಸಾಧ್ಯವಾಗಬಲ್ಲದು. ಈ ನಿರೂಪಣೆಯಲ್ಲಿ ಮುಂದೆ ಇದು ವೇದ್ಯವಾಗುತ್ತದೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಸೊ ಇಲ್ಲಿ ಪ್ರಕಾಶನದ ಸರಸ್ವತಿ ಅವರು ಮಾಯಾವಾದಿಗಳಾಗಿರ್ತಾರೆ. ಅವರ ಜೊತೆಯಲ್ಲಿ ಈ ಒಂದು ಸಂವಾದ ನಡೀತಾ ಇರುವಂತದ್ದು ಚೈತನ್ಯ ಮಹಾಪ್ರಭುಗಳದ್ದು ಅಂತ ತಿಳ್ಕೊಂಡಿದೀನಿ. ಹಾಗಾಗಿ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಈ ಒಂದು ದೇವೋತ್ತಮ ಪರಮಪುರುಷನ ಪ್ರೇಮವನ್ನ ಹೇಗೆ ಸಾಧಿಸುವುದು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಅಂದ್ರೆ ಭಗವಂತನ ಪ್ರೇಮವನ್ನ ಪಡಿಬೇಕು ಅಂತಂದ್ರೆ ನಾವು ಕೃಷ್ಣ ಪ್ರಜ್ಞೆಗೆ ಬರಬೇಕು. ಅಂತಹ ಒಂದು ಭಗವಂತನ ಪ್ರೇಮವನ್ನ ಸಂಪಾದಿಸ್ತಾನೆ ಅಂದ್ರೆ ಅವನು ಮಹಾ ಅದೃಷ್ಟವಂತ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಷ್ಟು ಸುಲಭವಾಗಿ ಎಲ್ಲರಿಗೂ ಕೂಡ ಅದು ದಕ್ಕುವಂತದಲ್ಲ ಅಂತ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇದನ್ನ ಚೈತನ್ಯ ಮಹಾಪ್ರಭುಗಳು ಇದಕ್ಕೂ ಮೊದಲು ರೂಪ ಗೋಸ್ವಾಮಿಗಳಿಗೂ ಕೂಡ ತಿಳಿಸಿದ್ದಾರೆ. ಅದನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಬ್ರಹ್ಮಾಂಡ ಭ್ರಮಿತೆ ಕೋನೋ ಭಾಗ್ಯವಾನ್ ಜೀವ, ಗುರು ಕೃಷ್ಣ ಪ್ರಸಾದ ಪಾಯ್ ಭಕ್ತಿಲತಾ ವಿಜಯ. ಅದು ಅಪರೂಪವಾಗಿ ಯಾರಿಗಾದ್ರೂ ಸಿಗ್ಬೇಕು ಅಂತಂದ್ರೆ ಅಷ್ಟು ಸುಲಭವಾಗಿ ಎಲ್ಲರಿಗೂ ಸಿಗುವಂತದ್ದಲ್ಲ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅದಕ್ಕೆ ಗುರುಗಳ ಮತ್ತೆ ಕೃಷ್ಣನ ಕೃಪೆ ಇರಬೇಕು ಅಂತ. ಕೃಷ್ಣನಿಗಿಂತ ಹೆಚ್ಚಾಗಿ ಗುರುಗಳ ಕೃಪೆ ಅನ್ನುವಂಥದ್ದು ಇರಬೇಕು ಅಂತದನ್ನ ನಾವು ನೋಡ್ತೀವಿ. ಹಾಗೆ ಇಲ್ಲಿ ಚೈತನ್ಯ ಮಹಾಪ್ರಭುಗಳ ಕೃಪೆ ಅವರು ಎಲ್ಲರಿಗೂ ಕೂಡ ಈ ಒಂದು ಕೃಷ್ಣ ಪ್ರಜ್ಞೆಯನ್ನ ನೀಡಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಕಲಿಯುಗದಲ್ಲಿ ಆವಿರ್ಭವಿಸಿದ್ದಾರೆ. ಈಗ ಅದನ್ನೇ ಇಲ್ಲಿ
ಮುಂದುವರಿಸಿ ಹೇಳ್ತಾ ಇದ್ದಾರೆ. ಅಂದ್ರೆ ಆ ರೀತಿ ಕೃಪೆ ಎನ್ನುವಂಥದ್ದು ಇದ್ರೆ ಮಾತ್ರನೇ, ಅಂದ್ರೆ ಹಾಗೆ ಈ ಒಂದು ಶ್ಲೋಕ ಭಾವಾರ್ಥವನ್ನ ಓದುವಾಗ ಪ್ರಭುಪಾದರು ಕೊಟ್ಟಿರುವಂತದ್ದು ನನ್ಗನ್ಸುತ್ತೆ ನಾವು ಕೂಡ ಎಲ್ಲೋ ಒಂದು ಅಜ್ಞಾತ ಸುಕೃತಿ ನಮ್ಮಿಂದಲೂ ಕೂಡ ಆಗಿರ್ಬೋದು. ಹಾಗಾಗಿ ಇಲ್ಲಿ ನಾವೆಲ್ಲರೂ ಕೂಡ ಪ್ರಭುಪಾದರ ಈ ಚೈತನ್ಯ ಚರಿತಾಮೃತದ ಭಾವಾರ್ಥವನ್ನ ಕೂತು ಓದ್ತಾ ಇದ್ದೀವಿ ಅಂತ. ಹಾಗೆ ಆದ್ರೆ ನಾವು ಕೃಷ್ಣ ಪ್ರೇಮವನ್ನ ಪಡೆಯಷ್ಟು ಅದೃಷ್ಟಶಾಲಿಗಳು ಹೌದೋ ಅಲ್ವೋ ಗೊತ್ತಿಲ್ಲ. ಆದ್ರೆ ಕೃಷ್ಣ ಪ್ರಜ್ಞೆ ಅನ್ನುವಂಥದ್ದನ್ನ ಪ್ರಾರಂಭವಾದ್ರೂ ಮಾಡೋದಿಕ್ಕೆ ಅದರ ಒಂದು ಮಾರ್ಗ ನಮ್ಗೆ ಸಿಕ್ಕಿರುವಂತದ್ದೇ ದೊಡ್ಡ ಭಾಗ್ಯ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಯಾರಿಗೆ ಈ ಒಂದು ಸದ್ಗುರುವಿನ ಆಚಾರ್ಯರ ಮಾರ್ಗದರ್ಶನ ಸಿಗುತ್ತೆ, ಯಾರು ಭಕ್ತಿ ಸೇವೆಯಲ್ಲಿ ನಿರಂತರವಾಗಿ ಭಗವಂತನ ಪ್ರೇಮವನ್ನ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ, ಅಂತವರಿಗೆ ಕೃಷ್ಣ ಪ್ರಜ್ಞೆ ಅನ್ನುವಂಥದ್ದು ಜಾಗೃತವಾಗುತ್ತೆ. ಅಂದ್ರೆ ಅದನ್ನ ಇಲ್ಲಿ ಅವ್ರು ಹೇಳ್ತಾ ಇರುವಂತದ್ದು ಮಾಯಾವಾದಿ ಸನ್ಯಾಸಿಗಳಿಗೆ, ಅವರಿಗೆ ಇದರ ಬಗ್ಗೆ ಏನೇನೋ ತಿಳಿದೇ ಇರುವಂತವ್ರು. ಹಾಗಾಗಿ ಅಷ್ಟು ಸುಲಭ ಇಲ್ಲ, ಎಲ್ಲರೂ ಕೂಡ ಅಷ್ಟು ಸುಲಭವಾಗಿ ಕೃಷ್ಣ ಪ್ರಜ್ಞೆವಂತರಾಗುವಂಥದ್ದು ಅಷ್ಟು ಸುಲಭ ಅಲ್ಲ ಅನ್ನೋದರಲ್ಲಿ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಚೈತನ್ಯ ಮಹಾಪ್ರಭುಗಳ ಅನುಗ್ರಹ ಇದ್ರೆ ಮಾತ್ರನೇ ಸಾಧ್ಯ ಅನ್ನೋದನ್ನ ನಾವು ಮುಂದೆ ಕೂಡ ನೋಡ್ಬೋದು ಅಂತ ಹೇಳಿ ತಿಳಿಸ್ತಿದ್ದಾರೆ. ಶ್ಲೋಕ 101. ಕೃಷ್ಣೇ ಭಕ್ತಿ ಕಾರಾಯಿ ಹಾಸಾಭಾರ ಸಂತೋಷ ವೇದಾಂತ ನಾಶುಕ ವೇದಾಂತ ನಶೂನ ಕಿ ನಿರ್ತಾರ ಕಿ ಬದೋಷ. ಹರೇ ಕೃಷ್ಣ. ರತ್ನಾ ಮಾತಾಜಿ ಓದಿ. ರತ್ನಾ ಮಾತಾಜಿ ಓದ್ತೀನಿ ಮಾತಾಜಿ. ಕೃಷ್ಣೇ ಭಕ್ತಿ ಕರೈಹಾಯ ಸಾಬಾರ ಸಂತೋಷ ವೇದಾಂತ ನಾಶುನು ಕೇನೆ ತಾರಕಿ ಬದೋಷ. ಕೃಷ್ಣನಿಗೆ ಭಕ್ತಿ ಸೇವೆ ಕರ ಮಾಡು ವಿಹಾಯ ಈ ರೀತಿಯಲ್ಲಿ ಸಾಬಾರ ಪ್ರತಿಯೊಬ್ಬರ ಸಂತೋಷ ತೃಪ್ತಿ ಅಲ್ಲಿ ಇದೆ. ಸಂತೋಷ ತೃಪ್ತಿ ಅಲ್ಲಿ ಇದೆ. ವೇದಾಂತ ಸೂತ್ರದ ತತ್ವಜ್ಞಾನ ನಾ ಇಲ್ಲ. ಶುನ ಕೇಳುವುದು, ಕೇನೆ ಏಕೆ, ತಾರ ಆ ತತ್ವಜ್ಞಾನದ, ಕಿಬಾ ಏನು ಆಗಿದೆ, ದೋಷ ತಪ್ಪು. ಅನುವಾದ ಭಾವಾರ್ಥ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಪ್ರಿಯ ಸ್ವಾಮಿ, ನೀವು ಪ್ರಭು ಕೃಷ್ಣನ ಮಹಾಭಕ್ತರಾಗುವುದಕ್ಕೆ ಯಾವ ಅಭ್ಯಂತರವೂ ಇಲ್ಲ. ಪ್ರತಿಯೊಬ್ಬರಿಗೂ ಇದರಿಂದ ತೃಪ್ತಿಯಾಗಿದೆ. ಆದರೆ ನೀವು ವೇದಾಂತ ಸೂತ್ರವನ್ನು ಕುರಿತು ಚರ್ಚೆಯಲ್ಲಿ ಭಾಗವಹಿಸದೆ ಏಕೆ ತಪ್ಪಿಸಿಕೊಳ್ಳುತ್ತೀರಿ? ಅದರಲ್ಲಿ ಏನು ದೋಷವಿದೆ? ಭಾವಾರ್ಥ. ಈ ಸಂಬಂಧವಾಗಿ ಶ್ರೀಲವು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಗೂರು ಹೀಗೆ ವಾಗ್ದಾನ ಮಾಡಿದ್ದಾರೆ. ಶ್ರೀ ಶಂಕರಾಚಾರ್ಯರು ಬರೆದ ಶಾರೀರಕ ಭಾಷವು ವೇದಾಂತ ಸೂತ್ರದ ನಿಜವಾದ ಅರ್ಥವನ್ನು ನೀಡುತ್ತದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ವೇದಾಂತ ಸೂತ್ರವನ್ನು ಕುರಿತ ಶಂಕರಾಚಾರ್ಯರ ವಿವರಣೆಯನ್ನೇ ಮಾಯಾವಾದಿ ಸನ್ಯಾಸಿಗಳು ಅಂಗೀಕರಿಸುತ್ತಾರೆ. ಅದು ಅದ್ವೈತ ಸಿದ್ಧಾಂತವನ್ನು ಆಧರಿಸಿದ್ದು. ಹೀಗೆ ಅವರು ವೇದಾಂತ ಸೂತ್ರ, ಉಪನಿಷತ್ತುಗಳು ಮತ್ತು ಅಂತಹ ಎಲ್ಲಾ ವೈದಿಕ ಸಾಹಿತ್ಯ ಮೊದಲಾದವುಗಳನ್ನು ತಮ್ಮದೇ ಆದ ನಿರಾಕಾರ ವಿಧಾನದಲ್ಲಿ ವಿವರಿಸುತ್ತಾರೆ. ಮಹಾಮಾಯವಾದಿ ಸನ್ಯಾಸಿಗಳಾದ ಸದಾನಂದ ಯೋಗೀಂದ್ರರು ವೇದಾಂತ ಸಾರ ಎಂಬ ಗ್ರಂಥವನ್ನು ಬರೆದಿದ್ದಾರೆ. ಅದರಲ್ಲಿ ಅವರು ಹೀಗೆ ಬರೆದಿದ್ದಾರೆ: ವೇದಾಂತಿನೋ ನಾ ಉಪನಿಷತ್ ಪ್ರಮಾಣಂ ತದ ಉಪಕಾರಿಣೆ ಶರೀರಕ ಸ್ತೋತ್ರಾದಿನಿ ಚ. ಸದಾನಂದ ಯೋಗೇಂದ್ರರ ಪ್ರಕಾರ ವೇದಾಂತ ಸೂತ್ರ ಮತ್ತು ಉಪನಿಷತ್ತುಗಳು ಈ ಶಂಕರಾಚಾರ್ಯರು ತಮ್ಮ ಶಾರೀರಕ ಭಾಷಾ ವ್ಯಾಕರಣದಲ್ಲಿ ನಿರೂಪಿಸಿರುವ ಪ್ರಕಾರ ವೈದಿಕ ಸಾಕ್ಷ್ಯಕ್ಕೆ ಏಕಮೇವ ಆಕಾರ. ಆದರೆ ವಾಸ್ತವದಲ್ಲಿ ವೇದಾಂತ ಎಂದರೆ ವೈದಿಕ ಜ್ಞಾನದ ಸಾರ ಎಂದು ಅರ್ಥ. ಶಂಕರಾಚಾರ್ಯರ ಶಾರೀರಕ ಭಾಷೆಗಿಂತ ಕಿಂಚಿತ್ತು ಹೆಚ್ಚಾದದ್ದು ಇಲ್ಲ ಎಂಬ ಹೇಳಿಕೆಯು ಸರಿಯಲ್ಲ. ವೈಷ್ಣವ ಆಚಾರ್ಯರು ಬರೆದ ಇತರ ವೇದಾಂತ ವ್ಯಾಖ್ಯಾನಗಳಿಗೆ ಅವು ಯಾವುದೂ ಶ್ರೀ ಶಂಕರಾಚಾರ್ಯನ್ನು ಅನುಸರಿಸುವುದಿಲ್ಲ. ಅದು ಅವರ ಪಂಥದ ಕಾಲ್ಪನಿಕ ವ್ಯಾಖ್ಯಾನಗಳನ್ನು ಒಪ್ಪಿಕೊಳ್ಳುವುದಿಲ್ಲ. ಅವರ ವ್ಯಾಖ್ಯಾನಗಳು ದೈತ ತತ್ವಗಳ ಶಾಸ್ತ್ರವನ್ನು ಅವಲಂಬಿಸಿದೆ. ಶಂಕರಾಚಾರ್ಯರಂತಹ ಅದ್ವೈತವಾದಿ ಶಾಸ್ತ್ರಜ್ಞರು ಮತ್ತು ಅವರ ಅನುಯಾಯಿಗಳು ದೇವರು ಮತ್ತು ಜೀವಿ ಒಂದೇ ಎಂದು ಸಾಧಿಸಲು ಬಯಸುತ್ತಾರೆ. ದೇವೋತ್ತಮ ಪರಮಪುರುಷನ ಆಧರಿಸುವ ಬದಲು ತಾವೇ ದೇವರೆಂದು ಅವರು ತೋರಿಸಿಕೊಡುತ್ತಾರೆ. ತಮ್ಮನ್ನು ಬೇರೆಯವರು ದೇವರೆಂದು ಆರಾಧಿಸಬೇಕೆಂದು ಅವರು ಬಯಸುತ್ತಾರೆ. ಅಂತಹ ಜನರು ವೈಷ್ಣವ ಆಚಾರ್ಯ ತತ್ವಶಾಸ್ತ್ರಗಳನ್ನು ಅಂಗೀಕರಿಸುವುದಿಲ್ಲ. ಅವು ಶುದ್ಧಾದ್ವೈತ, ವಿಶಿಷ್ಟಾದ್ವೈತ, ದ್ವೈತ ಮತ್ತು ಅಚಿಂತ್ಯ ಭೇದ ಎಂದು ಹೆಸರಾಗಿದೆ. ಮಾಯಾವಾದಿಗಳು
ಈ ತತ್ವಶಾಸ್ತ್ರಗಳನ್ನು ಈ ಕುರಿತು ಚರ್ಚಿಸುವುದಿಲ್ಲ, ಏಕೆಂದರೆ ಅವು ತಮ್ಮದೇ ಆದ ಕೈವಲ್ಯದೈತ ಎಂಬ ತತ್ವಶಾಸ್ತ್ರದಲ್ಲಿ ದೃಢವಾದ ವಿಶ್ವಾಸವನ್ನು ಹೊಂದಿದ್ದಾರೆ. ಈ ತತ್ವಶಾಸ್ತ್ರ ಪದ್ಧತಿಯನ್ನು ವೇದಾಂತ ಸೂತ್ರದ ಪರಿಶುದ್ಧ ಅರಿವು ಎಂದು ಅಂಗೀಕರಿಸುವ ಅವರು ಕೃಷ್ಣನ ದೇಹವು ಐಕ್ಯ ಧಾತುಗಳಿಂದ ರಚಿತವಾದುದು ಮತ್ತು ಕೃಷ್ಣನಿಗೆ ಪ್ರೇಮ ಸೇವೆ ಸಲ್ಲಿಸುವ ಕಾರ್ಯಚಟುವಟಿಕೆಗಳು ಭಾವಾತಿರೇಕವಷ್ಟೇ ಎಂದು ನಂಬುತ್ತಾರೆ. ಅವರನ್ನು ಮಾಯಾವಾದಿಗಳು ಎಂದು ಕರೆಯುತ್ತಾರೆ, ಏಕೆಂದರೆ ಅವರ ಅಭಿಪ್ರಾಯದ ಪ್ರಕಾರ ಕೃಷ್ಣನ ದೇಹವು ಮಾಯೆಯಿಂದ ಆಗಿದೆ. ಅವರು ಭಕ್ತರು ಮಾಡುವ ಪ್ರಭುವಿನ ಪ್ರೇಮ ಸೇವೆಯು ಮಾಯೆಯೇ ಅಂತ ಭಕ್ತಿ ಸೇವೆಯು ಕರ್ಮಕಾಂಡದ ಒಂದು ಅಂಗ ಎಂದು ಅವರು ಪರಿಗಣಿಸುತ್ತಾರೆ. ಅವರ ದೃಷ್ಟಿಕೋನದ ಪ್ರಕಾರ ಭಕ್ತಿಯು ಮಾನಸಿಕ ಜಿಜ್ಞಾಸೆಯನ್ನು ಹೊಂದಿದೆ. ಮಾಯಾವಾದಿ ತತ್ವಶಾಸ್ತ್ರಗಳು ಶಾಸ್ತ್ರಕ್ಕೂ ವೈಷ್ಣವ ತತ್ವಶಾಸ್ತ್ರಕ್ಕೂ ನಡುವೆ ಇರುವ ವ್ಯತ್ಯಾಸವೇ ಇದೇ ಆಗಿದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಇಲ್ಲಿ ಮಾಯಾವಾದಿಗಳು ಸನ್ಯಾಸಿಗಳು ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ ಚೈತನ್ಯ ಮಹಾಪ್ರಭುಗಳಲ್ಲಿ ಅವರನ್ನ ಕೇಳ್ತಾ ಇದ್ದಾರೆ, ಪ್ರಿಯ ಸ್ವಾಮಿ, ನೀವು ಪ್ರಭು ಕೃಷ್ಣನ ಮಹಾಭಕ್ತರಾಗಿರುವುದಕ್ಕೆ ಯಾವ ಅಭ್ಯಂತರವೂ ಇಲ್ಲ. ಅಂದ್ರೆ ನೀವು ಕೃಷ್ಣನ ಭಕ್ತಿ ಮಾಡಿ ಕೃಷ್ಣನ ಭಕ್ತರಾಗಿ, ಆದ್ರೆ ಪ್ರತಿಯೊಬ್ಬರಿಗೂ ಇದರಿಂದ ತೃಪ್ತಿ ಆಗುತ್ತೆ ಅನ್ನೋದು ನಿಜ. ನೀವು ವೇದಾಂತ ಸೂತ್ರವನ್ನ ಕುರಿತು ಚರ್ಚೆಯಲ್ಲಿ ಯಾಕೆ ಭಾಗವಹಿಸೋದಿಲ್ಲ, ಯಾಕೆ ಅದರಿಂದ ತಪ್ಪಿಸ್ಕೊಳ್ತೀರಾ ಅಂತ ಇಲ್ಲಿ ಅದ್ರಲ್ಲಿ ಏನ್ ದೋಷ ಇದೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಯಾರ ಜೊತೆಲೂ ಕೂಡ ಈ ಒಂದು ವೇದಾಂತ ಚರ್ಚೆಯನ್ನ ಮಾಡ್ತಾ ಇರ್ಲಿಲ್ಲ ಅನ್ನುವಂಥದಕ್ಕಾಗಿ ಅಲ್ಲಿ ಅವರನ್ನ ಆ ರೀತಿ ಮಾಡ್ಲಿ ಅಂತ ಹೇಳಿ ಅವರನ್ನ ಕೇಳ್ಕೊತಾ ಇದ್ದಾರೆ. ಅಂದ್ರೆ ಅದ್ರಲ್ಲಿ ಏನ್ ದೋಷ ಇದೆ, ನೀವು ಭಕ್ತಿ ಮಾಡಿ ಪರವಾಗಿಲ್ಲ, ಕೃಷ್ಣ ಭಕ್ತಿಯಲ್ಲಿ ನಿಮ್ಗೆ ಆನಂದ ಸಿಗುತ್ತೆ ನಿಜ, ಆದ್ರೆ ಯಾಕೆ ವೇದಾಂತ ಸೂತ್ರಗಳನ್ನ ಕುರಿತು ನೀವು ಚರ್ಚಿಸಬಾರದು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಏನು ಒಂದು ಚರ್ಚೆಯಲ್ಲಿ ಏನು ದೋಷ ಆಗುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ನಮ್ಗೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದರ ಗುರುಗಳು ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಶುಕ್ರಾಚಾರ್ಯರು ಬರೆದ ಶಾರೀರಿಕ ಭಾಷ್ಯ ವೇದಾಂತ ಸೂತ್ರದ ನಿಜವಾದ ಅರ್ಥವನ್ನು ನೀಡುತ್ತದೆ. ಅಂದ್ರೆ ಇಲ್ಲಿ ಯಾರು ಶಂಕರಾಚಾರ್ಯರ ಅನುಯಾಯಿಗಳಿದ್ದಾರೆ ಅವರ ಒಂದು ಮನೋಭಾವವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅವರ ಪ್ರಕಾರ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ವೇದಾಂತ ಸೂತ್ರವನ್ನು ಕುರಿತ ಶಂಕರಾಚಾರ್ಯರ ವಿವರಣೆಯನ್ನೇ ಮಾಯಾವಾದಿ ಸನ್ಯಾಸಿಗಳು ಅಂಗೀಕರಿಸುತ್ತಾರೆ. ಯಾರು ಮಾಯಾವಾದಿಗಳಿದ್ದಾರೆ ಅವರು ಶಂಕರಾಚಾರ್ಯರು ಏನು ವೇದಾಂತ ಸೂತ್ರಗಳನ್ನ ಕೊಡ್ತಾ ಇದ್ದಾರೆ, ಅಂದ್ರೆ ಶಾರೀರಿಕ ಭಾಷ್ಯವನ್ನು ಕೊಟ್ಟಿದ್ದಾರೆ, ಅದನ್ನ ಹೊರತುಪಡಿಸಿ ಬೇರೆ ಯಾವ್ದನ್ನು ಕೂಡ ಅವರು ಒಪ್ಪೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬೇರೆ ಯಾವ್ದನ್ನು ಅವರು ಅಂಗೀಕರಿಸೋದಿಲ್ಲ ಅಂತ. ಇದು ಅದ್ವೈತ ಸಿದ್ಧಾಂತವನ್ನು ಆಧರಿಸಿದ್ದು. ಈ ಶಾರೀರಿಕ ಭಾಷ್ಯ ಅನ್ನುವಂಥದ್ದು ಶಂಕರಾಚಾರ್ಯರು ನೀಡಿರುವಂತಹ ವ್ಯಾಖ್ಯಾನಗಳು ಅದೆಲ್ಲವೂ ಕೂಡ ಶಾರೀರಿಕ ಭಾಷೆ ಅಂದ್ರೆ ಅಲ್ಲಿ ಅದ್ವೈತ ಸಿದ್ಧಾಂತ ಅಂತ ಕರಿತಾ ಇದ್ದಾರೆ. ಅದ್ವೈತ ಅಂತಂದ್ರೆ ಪರಮಾತ್ಮ ಆತ್ಮ ಎರಡು ಒಂದೇ ಅನ್ನೋ ರೀತಿಯಲ್ಲಿ, ಅಂದ್ರೆ ಭಗವಂತ ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ನಾನು ದೇವ್ರೆ ಅಂತ ಹೇಳೋ ರೀತಿಯಲ್ಲಿ ಬರುವಂತದ್ದು. ಅಂದ್ರೆ ಭಗವಂತನಿಗೂ ಆತ್ಮಕ್ಕೂ ಪರಮಾತ್ಮನಿಗೂ ಹೆಚ್ಚು ವ್ಯತ್ಯಾಸ ಇಲ್ಲ ಅಂತ ಹೇಳೋ ರೀತಿಯಲ್ಲಿ, ಅಂದ್ರೆ ನಾನು ಕೂಡ ದೇವರಾಗಬಲ್ಲೆ ಅಂತ. ಹೀಗೆ ಅವರು ವೇದಾಂತ ಸೂತ್ರ, ಉಪನಿಷತ್ತುಗಳು ಮತ್ತು ಅಂತಹ ಎಲ್ಲ ವೈದಿಕ ಸಾಹಿತ್ಯ ಮೊದಲಾದವುಗಳನ್ನು ತಮ್ಮದೇ ಆದ ನಿರಾಕಾರ ವಿಧಾನದಲ್ಲಿ ವಿವರಿಸ್ತಾರೆ. ಅಂದ್ರೆ ಅವರ ಪ್ರಕಾರ ಭಗವಂತನಿಗೆ ನಿರ್ಗುಣ ನಿರಾಕಾರ ಅಂತ ಹೇಳ್ತಾರೆ. ಅಂದ್ರೆ ಅವನಿಗೆ ರೂಪ ಇಲ್ಲ ಅಂತ ಹೇಳುವಂಥದ್ದು. ಮಾಯಾವಾದಿ ಸನ್ಯಾಸಿಗಳಾದ ಸದಾನಂದ ಯೋಗೀಂದ್ರರು ವೇದಾಂತ ಸಾರ ಎಂಬ ಗ್ರಂಥವನ್ನ ಬರೆದಿದ್ದಾರೆ. ಅಂದ್ರೆ ಇವರು ಕೂಡ ಮಾಯಾವಾದಿಗಳು. ಅವರ ಹೆಸರು ಅಂತ ಹೇಳ್ತಾ ಇದ್ದಾರೆ ಯೋಗೀಂದ್ರ ವೇದಾಂತ ಸಾರ, ಅಂದ್ರೆ ಸದಾನಂದ ಯೋಗೀಂದ್ರ ಅನ್ನುವಂಥವ್ರು. ಅವ್ರು ಬರ್ದಿರುವಂತ ವೇದಾಂತ ಸಾರ ಗ್ರಂಥದಲ್ಲಿ ಅವರು ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ವೇದಾಂತ ಸೂತ್ರ ಮತ್ತು ಉಪನಿಷತ್ತುಗಳು ಶ್ರೀ ಶಂಕರಾಚಾರ್ಯರು ಮತ್ತು ಶಾರೀರಿಕ ಭಾಷ್ಯ ವ್ಯಾಖ್ಯಾನದಲ್ಲಿ ನಿರೂಪಿಸಿರುವ ಪ್ರಕಾರ ವೈದಿಕ ಸಾಕ್ಷ್ಯಕ್ಕೆ ಏಕಮೇವ ಆಕಾರ ಅಂತ ಹೇಳ್ತಾ ಇದ್ದಾರೆ. ಏಕಮೇವ ಅಂದ್ರೆ ಈ ವೇದಾಂತ ಸೂತ್ರಗಳಿಗೆ ಉಪನಿಷತ್ತುಗಳಿಗೆ ಏನು ಶಾರೀರಿಕ ಭಾಷ್ಯ ಶಂಕರಾಚಾರ್ಯರು ಬರೆದಿದ್ದಾರೆ ಅದು ಒಂದೇ. ಏಕಮೇವ ಅಂದ್ರೆ ಅದು ಒಂದೇ, ಅದಕ್ಕೆ ಏನಂತ ಆಕಾರ ಅಂತಂದ್ರೆ ಅದೊಂದೇ ಸರಿಯಾದ ಒಂದು ವ್ಯಾಖ್ಯಾನಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಅದು ವಾಸ್ತವ ಅಲ್ಲ. ಅವರ ಹಾಗೆಯೇ ಶಂಕರಾಚಾರ್ಯರ ಹಾಗೆ ಇನ್ನು ಅನೇಕ ಆಚಾರ್ಯರು ಬಂದ್ರು, ಅವರು ಕೂಡ ಅನೇಕ ವ್ಯಾಖ್ಯಾನಗಳನ್ನ ನೀಡಿದ್ದಾರೆ. ಮತ್ತೆ ಅವುಗಳು ಕೂಡ ಬೇರೆ ಬೇರೆ ತತ್ವಗಳನ್ನ ಆಧರಿಸಿದ್ದು ಕೂಡ ಆಗಿದೆ ಅನ್ನೋದನ್ನಲ್ಲಿ ಮುಂದಿನ ಒಂದು ಸಾಲುಗಳಲ್ಲಿ ನಾವು ನೋಡ್ತೀವಿ. ಏನಂತ ಹೇಳ್ತಾರೆ ಇಲ್ಲಿ, ವೈಷ್ಣವ ಆಚಾರ್ಯರು ಕೂಡ ಅಂದ್ರೆ ನಮ್ಮ ಒಂದು ಬ್ರಹ್ಮ ಮಧ್ವ ಗೌಡಿಯ ಪರಂಪರೆಯಲ್ಲಿ ಬಲದೇವ ವಿದ್ಯಾಭೂಷಣರು ಗೋವಿಂದ ಭಾಷ್ಯವನ್ನು ಬರೀತಾರೆ. ಅಂದ್ರೆ ನಾವು ಅಚಿಂತ್ಯ ಭೇದ ಅಭೇದ ತತ್ವ ಒಪ್ಪುವಂತವ್ರು. ಅದೇ ರೀತಿ ಶ್ರೀ ಪರಂಪರೆಯಲ್ಲಿ ರಾಮಾನುಜಾಚಾರ್ಯರು ವಿಶಿಷ್ಟ ಅದ್ವೈತವನ್ನ ಒಪ್ತಾರೆ. ಹಾಗೆ ಮಧ್ವಾಚಾರ್ಯರು ಅವರು ಬರೆಯುವಂಥದ್ದು ದ್ವೈತ ಅಂದ್ರೆ ನಾನು ಬೇರೆ
ಅಂದ್ರೆ ಜೀವಾತ್ಮ ಬೇರೆ ಪರಮಾತ್ಮ ಬೇರೆ ಅನ್ನುವಂಥದ್ದು. ಇವೆಲ್ಲವೂ ಕೂಡ ಬೇರೆ ಬೇರೆ ತತ್ವಗಳು, ಬೇರೆ ಬೇರೆ ಆಚಾರ್ಯರು ಅದೇ ವೇದಾಂತ ಸೂತ್ರಗಳಿಗೆ, ಅದೇ ಉಪನಿಷತ್ತುಗಳಿಗೆ ಅವರು ಅನೇಕ ವ್ಯಾಖ್ಯಾನಗಳನ್ನ ನೀಡಿದ್ದಾರೆ. ಇಲ್ಲಿ ಶಂಕರಾಚಾರ್ಯರು ನೀಡಿರುವುದು ಒಂದೇ ಅಂತ ಅಲ್ಲ, ಅನೇಕ ಆಚಾರ್ಯರು ಬರೀತಾರೆ. ಅಂದ್ರೆ ಅನೇಕ ಒಂದು ತತ್ವಗಳನ್ನ ಕೂಡ ಇಲ್ಲಿ ನೀಡಿದ್ದಾರೆ, ಅದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಉದಾಹರಣೆಗೆ ಶುದ್ಧ ದ್ವೈತ, ಶುದ್ಧ ಅದ್ವೈತ, ವಿಶಿಷ್ಟ ಅದ್ವೈತ, ದ್ವೈತ ಅದ್ವೈತ ಮತ್ತು ಅಚಿಂತ್ಯ ಭೇದ ಅಭೇದ ಎಂದು ಹೆಸರಾಗಿದೆ. ಈ ರೀತಿ ಅನೇಕ ವೈಷ್ಣವರು ಕೂಡ, ವೈಷ್ಣವ ಆಚಾರ್ಯರು ನೀಡಿರುವಂತದ್ದು ಇವೆಲ್ಲವೂ ಕೂಡ ಈ ರೀತಿ ಬೇರೆ ಬೇರೆ ತತ್ವಗಳನ್ನ ಆಧರಿಸಿ ವ್ಯಾಖ್ಯಾನಗಳನ್ನ ನೀಡಿದ್ದಾರೆ. ಮಾಯಾವಾದಿಗಳು ಈ ತತ್ವಶಾಸ್ತ್ರಗಳನ್ನು ಕುರಿತು ಚರ್ಚಿಸುವುದಿಲ್ಲ. ಅವ್ರು ಯಾವತ್ತೂ ಕೂಡ ಇದನ್ನ ಅಂಗೀಕಾರ ಮಾಡೋದಿಲ್ಲ. ಏಕೆಂದ್ರೆ ಅವರು ತಮ್ಮದೇ ಆದ ಕೇವಲಾದ್ವೈತ, ಅಂದ್ರೆ ಅವರದು ಬರೀ ಅದ್ವೈತ ಅನ್ನುವಂಥದ್ದು, ಕೇವಲ ಅದ್ವೈತ. ಅಂದ್ರೆ ನಾವು ಭಗವಂತನಲ್ಲಿ ಒಂದಾಗ್ತೀವಿ, ನಾನು ಭಗವಂತ ಒಂದೇ ಅಂತ ಹೇಳುವಂಥದ್ದು ಎಂಬ ತತ್ವಶಾಸ್ತ್ರದಲ್ಲಿ ದೃಢವಾದ ವಿಶ್ವಾಸವನ್ನ ಹೊಂದಿದ್ದಾರೆ. ಹಾಗಾಗಿ ತಮ್ಮ ಈ ತತ್ವಶಾಸ್ತ್ರ ಪದ್ಧತಿಯನ್ನು ವೇದಾಂತ ಸೂತ್ರದ ಪರಿಶುದ್ಧ ಅರಿವು ಎಂದು ಅಂಗೀಕರಿಸುವ ಅವರು ಕೃಷ್ಣನ ದೇಹ ಐಹಿಕ ಧಾತುಗಳಿಂದ ರಚಿತವಾದದ್ದು ಮತ್ತು ಕೃಷ್ಣನಿಗೆ ಪ್ರೇಮ ಸೇವೆ ಸಲ್ಲಿಸುವ ಕಾರ್ಯಚಟುವಟಿಕೆಗಳು ಭಾವಾತಿರೇಕವಷ್ಟೇ ಎಂದು ನಂಬುತ್ತಾರೆ. ಅಂದ್ರೆ ಅವರ ಪ್ರಕಾರ ಕೃಷ್ಣ ಅಂದ್ರೆ ಯಾರು ಅಂದ್ರೆ ಇತಿಹಾಸ ಪುರುಷ. ಅವನು ಕೂಡ ನಮ್ಮ ಹಾಗೆ ಭೂಮಿ ಮೇಲೆ ಜನ್ಮ ತಾಳ್ತಾನೆ. ಅವನಿಗೂ ಕೂಡ ನಮ್ಮ ಹಾಗೆ ಭೌತಿಕ ದೇಹ ಅನ್ನುವಂಥದ್ದಿದೆ. ಆ ದೇಹ ಅದು ಎಲ್ಲ ಭೌತಿಕ ಪಂಚಭೂತಗಳಿಂದ ಆಗಿರುವಂತದ್ದು. ಮತ್ತೆ ಅವನು ಕೂಡ ಗುಣಗಳ ಅಧೀನದಲ್ಲಿದ್ದಾನೆ. ಮಾಯೆಯ ಒಂದು ಬಂಧನದಲ್ಲಿ ಅವನು ಕೂಡ ಇದ್ದಾನೆ ಅಂತ ಅಲ್ಲಿ ಅವ್ರು ವಾದ ಮಾಡ್ತಾರೆ. ಮತ್ತೆ ಅವನಿಗೆ ನಾವು ಮಾಡುವಂತ ಸೇವೆ ಅದು ಏನಿದ್ರು ಕೂಡ ಅದೊಂದು ಭಾವಾತಿರೇಕ, ಅಂದ್ರೆ ಅದೊಂದು ಏನಂತ ಹೇಳ್ತಾರೆ, ಎಮೋಷನಲ್ ಆಗಿ ನಾವು ಮಾಡುವಂತದ್ದು ಅಂತಲ್ಲಿ ಹೇಳ್ತಾರೆ. ಅವರು ಮಾಯಾವಾದಿಗಳು ಎಂದು ಕರೀತಾರೆ. ಏಕೆಂದರೆ ಅವರ ಅಭಿಪ್ರಾಯದ ಪ್ರಕಾರ ಕೃಷ್ಣನ ದೇಹವು ಮಾಯೆಯಿಂದ ಆಗಿದೆ. ಅಂದ್ರೆ ಅವನು ಕೂಡ ಮಾಯೆಯ ಗುಣಗಳ ನಿಯಂತ್ರಣಕ್ಕೆ ಒಳಪಡುತ್ತಾನೆ ಅಂತ ಹೇಳ್ತಾರೆ. ಭಕ್ತರು ಮಾಡುವ ಪ್ರಭುವಿನ ಪ್ರೇಮ ಸೇವೆಯು ಮಾಯೆಯೇ. ಅಂದ್ರೆ ಭಕ್ತರು ಭಗವಂತನಿಗೆ ಸೇವೆ ಏನ್ ಮಾಡ್ತಾ ಇದ್ದಾರೆ ಅದು ಕೂಡ ಮಾಯೆ ಅಂತ ಹೇಳಿ ಕರಿತಾ ಇದ್ದಾರೆ. ಅಂತಹ ಸೇವೆಯು ಕರ್ಮಕಾಂಡದ ಒಂದು ಅಂಗ ಎಂದು ಅವರು ಪರಿಗಣಿಸುತ್ತಾರೆ. ಅಂದ್ರೆ ನಾವು ಮಾಡ್ತಾ ಇರುವಂತದ್ದು ಭಕ್ತಿ ಸೇವೆ ಅನ್ನುವಂಥದ್ದು ಅದು ಆಧ್ಯಾತ್ಮಿಕವಾದದ್ದು. ಅದನ್ನ ಅವರು ಸ್ವೀಕಾರ ಮಾಡೋದಿಲ್ಲ. ಅವ್ರು ಏನಂತ ಕರೀತಾರೆ, ನಾವು ಮಾಡುವಂತಹ ಸೇವೆ ಅನ್ನುವಂಥದ್ದು ಅದೊಂದು ಭಾವಪರವಶತೆ, ಮತ್ತೆ ಅದು ಒಂದು ಕರ್ಮಕಾಂಡೀಯ ಕಾರ್ಯ ಅಷ್ಟೇ ಅಂತ ಹೇಳಿ ಹೇಳ್ತಾರೆ. ಅವರ ದೃಷ್ಟಿಕೋನದ ಪ್ರಕಾರ ಭಕ್ತಿಯು ಮಾನಸಿಕ ಜಿಜ್ಞಾಸೆಯನ್ನು ಹೊಂದಿದೆ. ಅಂದ್ರೆ ಇಲ್ಲಿ ಭಕ್ತಿ, ನಾವೇನ್ ಭಕ್ತಿ ಮಾಡ್ತೀವಿ ಅದು ಒಂದು ಮಾನಸಿಕ ನೆಲೆಯಲ್ಲಿ ನಾವು ತೋರಿಸುವಂತಹ ಒಂದು ಭಾವಾತಿರೇಕ ಅಷ್ಟೇ ಅನ್ನೋದನ್ನ ಅಲ್ಲಿ ತಿಳಿಸ್ತಾ ಇದ್ದಾರೆ. ಮಾಯಾವಾದಿ ತತ್ವಶಾಸ್ತ್ರಕ್ಕೂ ವೈಷ್ಣವ ತತ್ವಕ್ಕೂ ನಡುವೆ ಇರುವ ವ್ಯತ್ಯಾಸ ಅಂದ್ರೆ ಇದೇನೆ. ಅಂದ್ರೆ ಭಕ್ತಿ ಅನ್ನುವಂಥದ್ದು ಅದು ಆಧ್ಯಾತ್ಮಿಕ ನೆಲೆಯಲ್ಲಿ ಇರುವಂತದ್ದು, ಆದ್ರೆ ಅವರ ಪ್ರಕಾರ ಅದು ಒಂದು ಕರ್ಮಕಾಂಡದ ಒಂದು ಭಾಗ ಅಷ್ಟೇ ಅಂತ ಅಲ್ಲಿ ಪರಿಗಣಿಸ್ತಾರೆ. ಈ ವ್ಯತ್ಯಾಸ ಅನ್ನುವಂಥದ್ದು ಮಾಯಾವಾದಿಗಳಿಗೂ ಮತ್ತೆ ಯಾರು ವೈಷ್ಣವರಿದ್ದಾರೆ ಅವರಿಗೂ ಇರುವಂತದ್ದು. ಅಂದ್ರೆ ಕೃಷ್ಣ ದೇವೋತ್ತಮ ಪರಮ ಪುರುಷ ಅನ್ನೋದನ್ನ ಅವರು ಸ್ವೀಕಾರ ಮಾಡೋದಿಲ್ಲ. ಮತ್ತೆ ಭಗವಂತ ಅವನು ಮಾಯೆಯ ಅಧೀನದಲ್ಲಿದ್ದಾನೆ ಅಂತ ಅವ್ರು ಯೋಚನೆ ಮಾಡೋದ್ರಿಂದ ಅವರನ್ನೇ ನಾವು ಮಾಯಾವಾದಿಗಳು ಅಂತ ಕರಿತೀವಿ. ಹಾಗಾಗಿ ಈ ಒಂದು ವ್ಯತ್ಯಾಸ ಅನ್ನುವಂಥದ್ದು ಈ ಎರಡು ಏನಂತ ಹೇಳ್ತೀವಿ, ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತದಲ್ಲೂ ನಮ್ಮ ವೈಷ್ಣವರ ಆಚಿಂತ್ಯ ಭೇದ ತತ್ವದಲ್ಲೂ ಇರುವ ವ್ಯತ್ಯಾಸಗಳನ್ನ ನಾವು ನೋಡ್ತಾ ಇದೀವಿ. ಶ್ಲೋಕ 102. ಏತಾಶೋನಿಹಾಸಿ ಪ್ರಭು ಬಾಲಿಲ ವಚನ ದುಃಖನ ಮಾನಃ ಯದಿ ಕರಿ ನಿವೇದನ. ಹರೇ ಕೃಷ್ಣ. ಯಶೋಧ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಏತಾಸುನಿ ಆಸಿ ಪ್ರಭು ಬಲಿಲ ವಚನ ದುಃಖನ ಮನಃ ಯದಿ ಕರಿ ನಿವೇದನ. ಏತಾಯಿಗೆ ಸುನಿ ಕೇಳಿ ಆಸಿ ನಗುತ್ತಾ ಪ್ರಭು ಚೈತನ್ಯ ಮಹಾಪ್ರಭುಗಳು ಬಲಿಯಲ್ಲ ಹೇಳಿದರು. ವಚನ ಅವರ ನುಡಿಗಳು. ದುಃಖ ನಾ ಇಲ್ಲ, ಮಾನಃ ಅದನ್ನು ತೆಗೆದುಕೋ, ಯದಿ ಒಂದು ಪಕ್ಷ, ಕರಿ ನಾನು ಹೇಳುತ್ತೇನೆ, ನಿವೇದನ ನಿಮಗೆ ಒಂದು ಸಂಗತಿಯನ್ನು. ಅನುವಾದ. ಮಾಯವಾದಿ ಸನ್ಯಾಸಿಗಳು ಈ ರೀತಿಯಲ್ಲಿ ಮಾತನಾಡುವುದನ್ನು ಕೇಳಿದ ಮೇಲೆ ಚೈತನ್ಯ ಮಹಾಪ್ರಭುಗಳು ನಸು ಹೀಗೆಂದರು. ನನ್ನ ಪ್ರೀತಿಯ ಸ್ವಾಮಿಗಳೇ, ನೀವು ತಪ್ಪು ತಿಳಿಯದಿದ್ದರೆ ವೇದಾಂತ ತತ್ವಶಾಸ್ತ್ರವನ್ನು ಕುರಿತು ನಾನು ನಿಮಗೆ ಒಂದಿಷ್ಟು ಹೇಳಬಲ್ಲೆ. ಭಾವಾರ್ಥ. ಚೈತನ್ಯ ಮಹಾಪ್ರಭುಗಳನ್ನು ಮೆಚ್ಚಿಕೊಂಡ
ಮೆಚ್ಚಿಕೊಂಡ ಮಾಯವಾದ ಸನ್ಯಾಸಿಗಳು ಅವರು ಏಕೆ ವೇದಾಂತ ತತ್ವಶಾಸ್ತ್ರವನ್ನು ಕುರಿತು ಚರ್ಚಿಸುವುದಿಲ್ಲ ಎಂದು ವಿಚಾರಿಸಿದರು. ಆದರೆ ವಾಸ್ತವಿಕವಾಗಿ ವೈಷ್ಣವ ಕಾರ್ಯಚಟುವಟಿಕೆಗಳ ಸಮಸ್ತ ವಿಧಾನವು ವೇದಾಂತ ತತ್ವಶಾಸ್ತ್ರವನ್ನೇ ಅವಲಂಬಿಸಿದೆ. ವೈಷ್ಣವರು ವೇದಾಂತವನ್ನು ನಿರ್ಲಕ್ಷಿಸಿಲ್ಲ, ಆದರೆ ಅವರು ವೇದಾಂತವನ್ನು ಶಾರೀರಿಕ ಭಾಷ್ಯ ಎಂಬ ವ್ಯಾಖ್ಯಾನವನ್ನು ಆಧರಿಸಿ ಅರ್ಥ ಮಾಡಿಕೊಳ್ಳಲು ಬಯಸುವುದಿಲ್ಲ. ಆದ್ದರಿಂದ ಈ ಸನ್ನಿವೇಶವನ್ನು ವಿಶದೀಕರಿಸಲು ಚೈತನ್ಯ ಮಹಾಪ್ರಭುಗಳು ಮಾಯವಾದಿ ಸನ್ಯಾಸಿಗಳ ಅನುಮತಿಯನ್ನು ಪಡೆದು ವೇದಾಂತ ತತ್ವಜ್ಞಾನವನ್ನು ಕುರಿತು ಮಾತನಾಡಲು ಬಯಸಿದರು. ವೈಷ್ಣವರು ಪ್ರಪಂಚದಲ್ಲಿಯೇ ಎಲ್ಲರಿಗಿಂತ ಶ್ರೇಷ್ಠ ತತ್ವಶಾಸ್ತ್ರಜ್ಞರು. ಅವರಲ್ಲಿ ಶ್ರೇಷ್ಠರಾದವರು ಶ್ರೀಲ ಜೀವ ಗೋಸ್ವಾಮಿ ಪ್ರಭುಗಳು. ಅವರ ತತ್ವಶಾಸ್ತ್ರವನ್ನು 400 ವರ್ಷಗಳಿಗಿಂತ ಕಡಿಮೆ ಅಂತರದಲ್ಲಿ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ ಮಹಾರಾಜರು ಮತ್ತೆ ಸಾದರಪಡಿಸಿದರು. ಆದ್ದರಿಂದ ವೈಷ್ಣವ ತತ್ವಶಾಸ್ತ್ರಜ್ಞರು ಭಾವೋದ್ರೇಕಿಗಳಲ್ಲ ಅಥವಾ ಸಹಜೀಯರಂತೆ ಅಗ್ಗದ ಭಕ್ತರಲ್ಲ ಎನ್ನುವುದನ್ನು ತಿಳಿಯಬೇಕು. ವೈಷ್ಣವ ಆಚಾರ್ಯರೆಲ್ಲ ವ್ಯಾಪಕವಾಗಿ ಅಧ್ಯಯನ ಮಾಡಿದ ವಿದ್ವಾಂಸರು. ಅವರು ವೇದಾಂತ ತತ್ವಶಾಸ್ತ್ರವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದವರು. ಏಕೆಂದರೆ ವೇದಾಂತ ಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳದವರು ಆಚಾರ್ಯರಾಗಲು ಸಾಧ್ಯವಿಲ್ಲ. ವೈದಿಕ ತತ್ವಗಳನ್ನು ಅನುಸರಿಸುವ ಭಾರತೀಯ ದಿವ್ಯವಾದಿಗಳಲ್ಲಿ ಆಚಾರ್ಯರೆಂದು ಸ್ವೀಕೃತರಾಗಬೇಕಾದರೆ ವ್ಯಕ್ತಿಯು ಅಧ್ಯಯನದ ಮೂಲಕ ಅಥವಾ ಶ್ರವಣದ ಮೂಲಕ ವೇದಾಂತ ತತ್ವಶಾಸ್ತ್ರದಲ್ಲಿ ವ್ಯಾಪಕವಾದ ಅರಿವುಳ್ಳ ವಿದ್ವಾಂಸರಾಗಿರಬೇಕು. ವೇದಾಂತ ತತ್ವಶಾಸ್ತ್ರದ ಅನುಸರಣೆಯಿಂದ ಭಕ್ತಿಯು ಬೆಳೆಯುತ್ತದೆ. ಇದನ್ನು ಶ್ರೀಮದ್ ಭಾಗವತದಲ್ಲಿ ಹೇಳಲಾಗಿದೆ. 1.2.12 ರಾಜ್ಯದಾನ ಮುನಯೋ ಜ್ಞಾನ ವೈರಾಗ್ಯ ಯುಕ್ತಯ ಪಶ್ಯಂತಿ ಆತ್ಮಾನಿ ಚಾತ್ಮಾನಂ ಭಕ್ತ್ಯ ಶ್ರುತ ಗೃಹೀತಯ. ಈ ಶ್ಲೋಕದಲ್ಲಿ ಬರುವ ಭಕ್ತ ಶ್ರುತ ಗೃಹೀತಯ ಎನ್ನುವ ಶಬ್ದಗಳು ಬಹಳ ಮುಖ್ಯ. ಏಕೆಂದರೆ ಭಕ್ತಿಯು ಉಪನಿಷತ್ತುಗಳು ಮತ್ತು ವೇದಾಂತ ಸೂತ್ರದ ತತ್ವಜ್ಞಾನವನ್ನು ಆಧರಿಸಿರಬೇಕು ಎಂದು ಈ ಶಬ್ದಗಳು ಸೂಚಿಸುತ್ತವೆ. ಶ್ರೀಲ ರೂಪ ಗೋಸ್ವಾಮಿ ಅವರು ಹೀಗೆ ಹೇಳಿದ್ದಾರೆ: ಶ್ರುತಿ ಸ್ಮೃತಿ ಪುರಾಣಾದಿ ಪ್ರಜ್ಞಾರಾತ್ರ ವಿಧಿಂ ವಿನ ಐಕಾತಿಕಿ ಅರೇರ್ ಭಕ್ತಿ ಉತ್ಪತ್ತಾಯೇವ ಕಲ್ಪತೆ. ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಬೇರೆ ಯಾವುದಕ್ಕೆ ಅವಕಾಶ ಕೊಡುವ? ಆಯ್ತಾ? ಓಕೆ ಮಾತಾಜಿ, ಆಯ್ತಾ ಮಾತಾಜಿ? ಹರೇ ಕೃಷ್ಣ. ಇದೇನಿದು ಮಾತಾಜಿ? ಅದು ಭಾವಾರ್ಥ ಮುಗಿಯಕ್ ಮುಂಚೆ ಶ್ಲೋಕ ಇಲ್ದಿರನೇ ಅನುವಾದ ಬರ್ತಿದೆ. ಹೌದು ಮಾತಾಜಿ. ಈ ಒಂದು ಶ್ಲೋಕಕ್ಕ ಮಾತಾಜಿ ಅದು? ಓಕೆ, ಮಾರಿತೀನಿ. ಎರಡು ಮಾತಾಜಿ ಅದು ಇದೆಯಾ ಮಾತಾಜಿ? ಎರಡು ಅನುವಾದ ಬಂತ ಅದಕ್ಕೆ? ಮಾತಾಜಿ ಅದು ನೆಕ್ಸ್ಟ್ ಅಂತಲ್ವಾ ಮಾತಾಜಿ? ನೆಕ್ಸ್ಟ್ ಶ್ಲೋಕಕ್ಕೆ ಮಾತಾಜಿ ಅದು 103 ಅಂತ ಅಲ್ಲ, 103 ಆಮೇಲೆ ಬರ್ತಿದೆ ಮಾತಾಜಿ. ಬರ್ತಿದೆಯಾ? 103 ಆಮೇಲೆ ಅದೇ ನೋಡ್ತಿದ್ದೆ, ಕೆಳಗಡೆಯಿಂದ ಇದೆ. ಅಂದ್ರೆ ಇದು ತುಂಬಾ ದೊಡ್ಡದಾಗಿದೆ. ಅದಾದ್ಮೇಲೆ ನೋಡಿ, ಇಲ್ಲಿ 103 ಬರ್ತಿದೆ. ಹೌದು ಮಾತಾಜಿ. ಓದಿಸುದ ಮಾತಾಜಿ ಅದನ್ನ? ಅಲ್ಲಿವರೆಗೂ ಹೇಳ್ಬಿಡ್ತೀನಿ ರೀ ಮಾತಾಜಿ. ಓಕೆ ಮಾತಾಜಿ, ಓಕೆ ಮಾತಾಜಿ. ಇಲ್ಲಿ ಮಾಯಾವಾದಿ ಸನ್ಯಾಸಿಗಳು ಆ ರೀತಿ ಪ್ರಶ್ನೆ ಮಾಡ್ತಾ ಇದ್ದಾರೆ, ನೀವ್ ಯಾಕೆ ವೇದಾಂತ ಸೂತ್ರಗಳ ಬಗ್ಗೆ ಚರ್ಚೆ ಮಾಡಬಾರ್ದು ಅಂತ ಕೇಳಿದಕ್ಕೆ, ಇಲ್ಲಿ ಮಾಯಾವಾದಿ ಸನ್ಯಾಸಿಗಳು ಈ ರೀತಿ ಕೇಳಿದಾಗ ಚೈತನ್ಯ ಮಹಾಪ್ರಭುಗಳು ನಗ್ತಾ ಏನಂತ ಹೇಳ್ತಾ ಇದ್ದಾರೆ: ನನ್ನ ಪ್ರೀತಿ ಸ್ವಾಮಿಗಳೇ, ನೀವು ತಪ್ಪು ತಿಳಿದಿದ್ದರೆ ವೇದಾಂತ ತತ್ವಶಾಸ್ತ್ರವನ್ನು ಕುರಿತು ನಾನು ನಿಮಗೆ ಒಂದಿಷ್ಟು ಹೇಳಬಲ್ಲೆ. ಅಂದ್ರೆ ಇಲ್ಲಿ ಯಾರು ವೈಷ್ಣವರಿದ್ದಾರೆ ಅವರು ವೇದಾಂತ ಸೂತ್ರಗಳನ್ನ ನಿರ್ಲಕ್ಷಿಸ್ತಾರೆ ಅನ್ನುವಂಥದ್ದು ಸತ್ಯ ಅಲ್ಲ. ಅಂದ್ರೆ ಅಲ್ಲಿ ಅವರು ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಕೂಡ ಅಷ್ಟೇ, ಅವರಿಗೆ ವೇದಾಂತ ಸೂತ್ರಗಳಲ್ಲಿ ಅವರಿಗೆ ಏನು ಕುರಿತು ಚರ್ಚೆ ಮಾಡಬಾರ್ದು ಅಂತ ಏನಿಲ್ಲ. ಆದ್ರೆ ಮಾಯಾವಾದಿ ಸನ್ಯಾಸಿಗಳು ಹೇಳುವಂತಹ ಒಂದು ಅದ್ವೈತ ಸಿದ್ಧಾಂತದ ಅಡಿಯಲ್ಲಿ ಅವರು ವೇದಾಂತ ಸೂತ್ರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಯಾಕಂದ್ರೆ ಅವರು ಅದ್ವೈತ ಸಿದ್ಧಾಂತ ಏನಿದೆ ಅದನ್ನ ಅವರು ಒಪ್ಪೋದಿಲ್ಲ. ಹಾಗಾಗಿ ಇಲ್ಲಿ ಏನಂತ ಹೇಳ್ತಾ ಇದಾರೆ ಭಾವಾರ್ಥದಲ್ಲಿ ಪ್ರಭುಪಾದರು: ಚೈತನ್ಯ ಮಹಾಪ್ರಭುಗಳು ಮೆಚ್ಚಿಕೊಂಡ ಮಾಯಾವಾದಿ ಸನ್ಯಾಸಿಗಳು ಅವರು ಏಕೆ ವೇದಾಂತ ತತ್ವಶಾಸ್ತ್ರವನ್ನು ಕುರಿತು ಚರ್ಚಿಸುವುದಿಲ್ಲ ಎಂದು ವಿಚಾರಿಸಿದರು. ಆದ್ರೆ ವಾಸ್ತವಿಕವಾಗಿ ವೈಷ್ಣವ ಕಾರ್ಯಚಟುವಟಿಕೆಗಳ ಸಮಸ್ತ ವಿಧಾನವು ವೇದಾಂತ ತತ್ವಶಾಸ್ತ್ರವನ್ನೇ ಅವಲಂಬಿಸಿದೆ. ಅಂದ್ರೆ ನಾವು ಭಕ್ತಿ
ಕಾರ್ಯಗಳು ಏನನ್ನ ಮಾಡ್ತಾ ಇದೀವಿ ಅವೆಲ್ಲವೂ ಕೂಡ ಈ ವೇದಾಂತ ಸೂತ್ರಗಳ ತತ್ವವನ್ನ ಆಧರಿಸಿಯೇ ನಡೀತಾ ಇರುವಂತದ್ದು. ಅದನ್ನೇ ಮುಂದೆ ಹೇಳ್ತಾ ಇದ್ದಾರೆ. ಪಂಚರಾತ್ರ ವಿಧಿಗಳು ಇದೆಲ್ಲವೂ ಕೂಡ ವೇದಾಂತ ಸೂತ್ರಗಳಿಗೆ ಅನುಗುಣವಾಗಿಯೇ ಮಾಡುವಂತದ್ದು. ಅಂದ್ರೆ ಭಕ್ತಿ ಕಾರ್ಯಗಳು ನಾವ್ ಏನ್ ಮಾಡ್ತಾ ಇದೀವಿ, ಭಕ್ತಿ ಸೇವೆ ಭಗವಂತನಿಗೆ ನಾವ್ ಏನ್ ಸಲ್ಲಿಸ್ತಾ ಇದೀವಿ, ಅದು ವೇದಾಂತ ಸೂತ್ರಗಳ ಅಡಿಯಲ್ಲಿಯೇ ನಡೀತಾ ಇರುವಂತದ್ದು ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ವೈಷ್ಣವರು ವೇದಾಂತವನ್ನು ನಿರ್ಲಕ್ಷಿಸಿಲ್ಲ, ಆದರೆ ಅವರು ವೇದಾಂತವನ್ನು ಶಾರೀರಿಕ ಭಾಷ್ಯ ಎಂಬ ವ್ಯಾಖ್ಯಾನವನ್ನು ಆಧರಿಸಿ ಅರ್ಥ ಮಾಡಿಕೊಳ್ಳಲು ಬಯಸುತ್ತಿಲ್ಲ. ಅಂದ್ರೆ ಒಂದು ಅದ್ವೈತ ಸಿದ್ಧಾಂತದ ಅಡಿಯಲ್ಲಿ ಅವರು ಅದನ್ನ ವೇದಾಂತ ಸೂತ್ರಗಳನ್ನ ಅವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಿಲ್ಲ. ಆದ್ದರಿಂದ ಈ ಸನ್ನಿವೇಶವನ್ನ ವಿಶದೀಕರಿಸಲು ಚೈತನ್ಯ ಮಹಾಪ್ರಭುಗಳು ಮಾಯಾವಾದಿ ಸನ್ಯಾಸಿಗಳ ಅನುಮತಿಯನ್ನು ಪಡ್ಕೋತಾ ಇದ್ದಾರೆ. ಮತ್ತೆ ವೇದಾಂತ ತತ್ವಜ್ಞಾನವನ್ನ ಕುರಿತು ಮಾತಾಡೋದಕ್ಕೆ ಬಯಸ್ತಾ ಇದ್ದಾರೆ. ವೈಷ್ಣವರು ಪ್ರಪಂಚದಲ್ಲಿಯೇ ಎಲ್ಲರಿಗಿಂತ ಶ್ರೇಷ್ಠ ತತ್ವಶಾಸ್ತ್ರಜ್ಞರು. ಅಂದ್ರೆ ವೈಷ್ಣವರು ಬರೀ ಭಾವುಕರಲ್ಲ, ಅವರು ಭಕ್ತಿ ಅನ್ನುವಂಥದ್ದು ಅದೊಂದು ಬರೀ ಮಾನಸಿಕ ಒಂದು ಕಲ್ಪನೆ ಅಲ್ಲ, ಅದು ಏನಂತ ಹೇಳ್ತಾರೆ ಅಲ್ಲಿ ಭಾವೋದ್ರೇಕ ಆಗಿ ಅವರು ಭಕ್ತಿ ಮಾಡುವಂತದ್ದಲ್ಲ. ಇಲ್ಲಿ ಅವರು ಹೆಚ್ಚಿನ ಒಂದು ಜ್ಞಾನವನ್ನು ಕೂಡ ತಿಳಿದಿದ್ದಾರೆ, ಶ್ರೇಷ್ಠ ತತ್ವಶಾಸ್ತ್ರಜ್ಞರು ಕೂಡ ಆಗಿದ್ದಾರೆ. ಅದರಲ್ಲಿ ಪ್ರಮುಖರು ಅಂತ ಹೇಳಿದ್ರೆ ಅದು ಜೀವ ಗೋಸ್ವಾಮಿಗಳು. ಅವರು ಏನು ಒಂದು ತತ್ವಶಾಸ್ತ್ರವನ್ನ 400 ವರ್ಷಗಳ ಹಿಂದೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಮತ್ತೆ ಅದನ್ನ ನಮ್ಗೆ ಪ್ರಸ್ತುತಪಡಿಸ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರಿಂದ ವೈಷ್ಣವ ತತ್ವಶಾಸ್ತ್ರಜ್ಞರು ಭಾವೋದ್ರೇಕಿಗಳಲ್ಲ, ಅಥವಾ ಅವರು ಸಹಜೀಯರು ಕೂಡ ಅಲ್ಲ. ಅವರು ಯಾರು ಅಂತಂದ್ರೆ ಅವರು ಎಲ್ಲ ಕೃಷ್ಣ ಒಂದ್ ನಿಮಿಷ. ಮ್ಯೂಟ್ ಆಗದೆ ಮಾತಾಜಿ, ಕೇಳಿಸ್ತಾ ಇಲ್ಲ ಮಾತಾಜಿ. ಒಂದ್ ನಿಮಿಷ. ಸಾರಿ ಮಾತಾಜಿ. ಸೊ ಇಲ್ಲಿ ಏನು ಜೀವ ಗೋಸ್ವಾಮಿಯವರು ನಮ್ಗೆ ನೀಡಿದ್ದಾರೆ ಒಂದು ವೇದಾಂತ ಸೂತ್ರಗಳ ತತ್ವಶಾಸ್ತ್ರಗಳ ಬಗ್ಗೆ, ಅದನ್ನ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಕೂಡ ನಮಗೆ ಪ್ರಸ್ತುತ ಮಾಡಿದ್ದಾರೆ ಅಂತಲ್ಲಿ ಉಲ್ಲೇಖ ಕೊಡ್ತಾ ಇದ್ದಾರೆ. ಮತ್ತೆ ಇವರೆಲ್ಲರೂ ಕೂಡ ಸಹಜೀಯರು ಅಥವಾ ಅಗ್ಗದ ಭಕ್ತರು ಅಲ್ಲ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಇವರೆಲ್ಲರೂ ಕೂಡ ಹೆಚ್ಚಿನ ವೇದ ಜ್ಞಾನವನ್ನ ತಿಳಿದಂತವ್ರು, ಎಲ್ಲ ತತ್ವಶಾಸ್ತ್ರಗಳನ್ನ ಅರಿತಂತವ್ರು ಅಂತಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತೆ ಈ ರೀತಿ ವೇದಾಂತ ತತ್ವಶಾಸ್ತ್ರವನ್ನ ಅರ್ಥ ಮಾಡಿಕೊಳ್ಳದವರು ಆಚಾರ್ಯರಾಗಲು ಸಾಧ್ಯ ಇಲ್ಲ. ಯಾರನ್ನಾದ್ರೂ ನಾವು ಆಚಾರ್ಯರು ಅಂತ ಸ್ವೀಕಾರ ಮಾಡ್ತಾ ಇದೀವಿ ಅಂದ್ರೆ ಅವ್ರಿಗೆ ಎಲ್ಲ ಜ್ಞಾನ ಅನ್ನುವಂಥದ್ದು ಆಗಲಿ ತಿಳಿದಿರುತ್ತೆ. ವೈದಿಕ ತತ್ವಗಳನ್ನ ಅನುಸರಿಸುವ ಭಾರತೀಯ ದಿವ್ಯವಾದಿಗಳಲ್ಲಿ ಆಚಾರ್ಯರೆಂದು ಸ್ವೀಕೃತವಾಗಬೇಕಾದರೆ ವ್ಯಕ್ತಿಯು ಅಧ್ಯಯನದ ಮೂಲಕ ಅಥವಾ ಶ್ರವಣದ ಮೂಲಕ ವೇದಾಂತ ತತ್ವಶಾಸ್ತ್ರದಲ್ಲಿ ವ್ಯಾಪಕವಾದ ಅರಿವುಳ್ಳ ವಿದ್ವಾಂಸನಾಗಿರ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಾರತೀಯ ದಿವ್ಯವಾದಿಗಳಲ್ಲಿ ಅಂತಂದ್ರೆ ನಾನು ಅನ್ಕೋತೀನಿ ಚೈತನ್ಯ ಮಹಾಪ್ರಭುಗಳಿಗೆ ಕೊಟ್ಟಿರೋ ಸರ್ ನೇಮ್ ಅನ್ಸುತ್ತೆ ಅಂತ. ಅದ್ರಲ್ಲೂ ಕೂಡ ಆಚಾರ್ಯ ಅಂತ ಅನಿಸ್ಕೋಬೇಕು ಅಂತಂದ್ರೆ ಅವ್ರಿಗೆ ಒಂದು ಶ್ರವಣದ ಮೂಲಕ ಅಥವಾ ಅದನ್ನ ಅಧ್ಯಯನ ಮಾಡುವ ಮೂಲಕ ಅವ್ರಿಗೆ ಆ ಒಂದು ತತ್ವಶಾಸ್ತ್ರ ತಿಳಿದಿರ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ವೇದಾಂತ ತತ್ವಶಾಸ್ತ್ರದ ಅನುಸರಣೆಯಿಂದ ಭಕ್ತಿಯು ಬೆಳೆಯುತ್ತದೆ. ಯಾರು ಈ ಒಂದು ತತ್ವಶಾಸ್ತ್ರವನ್ನ ಅನುಸರಣೆ ಮಾಡ್ತಾರೆ, ಆ ವೇದಾಂತ ತತ್ವಶಾಸ್ತ್ರವನ್ನ ಅನುಸರಣೆ ಮಾಡಿ ಅವರಲ್ಲಿ ಭಕ್ತಿ ಬೆಳಿಲಿಲ್ಲ ಅಂತಂದ್ರೆ ಮತ್ತೆ ಆ ಒಂದು ಶಾಸ್ತ್ರ ಅವರು ತಿಳಿದಿರುವಂತದ್ದು ವೇದಾಂತ ಅದೆಲ್ಲವೂ ಕೂಡ ವ್ಯರ್ಥ ಮಾತ್ರ ಅಲ್ಲ, ಮತ್ತೆ ಅವರು ವಾಸ್ತವದಲ್ಲಿ ಸರಿಯಾಗಿ ತಿಳಿಲಿಲ್ಲ ಅಂತಾನೆ ಅನ್ಕೋಬೇಕು. ಯಾಕಂದ್ರೆ ವೇದಗಳ ಒಂದು ಉಪನಿಷತ್ತುಗಳ ಸಾರ ಅದು ಏನ್ ಹೇಳುತ್ತೆ ಅಂತಂದ್ರೆ ಕೃಷ್ಣ ಪ್ರೇಮವನ್ನು ಬೆಳೆಸ್ಕೊಳ್ಳುವಂಥದ್ದು, ಕೃಷ್ಣನನ್ನ ತಿಳಿದುಕೊಳ್ಳುವಂಥದ್ದೇ ಅದರ ಮೂಲ ವಿಚಾರ ಆಗಿರುತ್ತೆ. ಹಾಗೆ ಯಾರು ಅದನ್ನ ಅನುಸರಣೆ ಮಾಡ್ತಾರೆ ಅಂತವರಲ್ಲಿ ಭಕ್ತಿ ಅನ್ನುವಂಥದ್ದು ತಾನಾಗಿಯೇ ಬೆಳೆಯುತ್ತೆ. ಯಾರೆಲ್ಲ ವೈಷ್ಣವರಿದ್ದಾರೆ ಅವರಲ್ಲಿ ಕೃಷ್ಣ ಭಕ್ತಿ ಬರುವಂತದ್ದು ಈ ವೇದಾಂತ ತತ್ವಶಾಸ್ತ್ರವನ್ನ ಅನುಸರಣೆ ಮಾಡುವುದರಿಂದ ಮಾತ್ರ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಶ್ರೀಮದ್ ಭಾಗವತದಲ್ಲಿ ಕೂಡ ಈ ಒಂದು ಶ್ಲೋಕವನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ. ಮೊದಲನೆಯ ಸ್ಕಂದ 2ನೇ ಅಧ್ಯಾಯದ 12ನೇ ಶ್ಲೋಕ. ಈ ಶ್ಲೋಕದಲ್ಲಿ ಬರುವ ಮತ್ತು ಭಕ್ತ, ಶ್ರುತ, ಗೃಹೀತ ಎಂಬ ಶಬ್ದಗಳು ಬಹಳ ಮುಖ್ಯ. ಏಕೆಂದರೆ ಭಕ್ತಿಯು ಉಪನಿಷತ್ತುಗಳು ಮತ್ತು ವೇದಾಂತ ಸೂತ್ರದ ತತ್ವಜ್ಞಾನವನ್ನು ಆಧರಿಸಿರಬೇಕು ಎಂದು ಈ ಶಬ್ದಗಳು ಸೂಚಿಸುತ್ತದೆ. ಅಂದ್ರೆ ನಾವು ಮಾಡುವಂತಹ ಭಕ್ತಿ ಕಾರ್ಯಗಳು, ಭಕ್ತಿ ಸೇವೆ ಅನ್ನುವಂಥದ್ದು ಏನಿದೆ ಭಗವಂತನಿಗೆ, ಅವೆಲ್ಲವೂ ಕೂಡ ಈ ಒಂದು ವೇದಾಂತ ಸೂತ್ರಗಳಿಗೆ ಮತ್ತೆ ಉಪನಿಷತ್ತುಗಳಿಗೆ ಅನುಗುಣವಾಗಿ ಇರಬೇಕು, ಆಧರಿಸಿ ಇರಬೇಕು ಅನ್ನೋದನ್ನಲ್ಲಿ ರೂಪ ಗೋಸ್ವಾಮಿಗಳು ಹೇಳ್ತಾ ಇದ್ದಾರೆ. ಮುಂದುವರಿಸಿ ವೇದಗಳು, ಪುರಾಣಗಳು, ಪಂಚರಾತ್ರಗಳು ಮುಂತಾದವುಗಳನ್ನು ಪರಾಮರ್ಶಿಸದೆ ಮಾಡಲಾದ ಭಕ್ತಿ ಸೇವೆಯನ್ನು ಭಾವಾತಿರೇಕ ಎಂದು ಪರಿಗಣಿಸಬೇಕು. ಅಂದ್ರೆ ಅವರು ಹೇಳುವುದು
ನೀವೆಲ್ಲರೂ ಕೂಡ ಕೃಷ್ಣನ ಮೇಲೆ ಭಾವಾತಿರೇಕದಲ್ಲಿ ಇದ್ದೀರಿ, ಎಮೋಷನಲ್ ಆಗಿ ಇದ್ದೀರಿ ಅಂತ. ಅದು ಯಾವಾಗ ಎಮೋಷನಲ್ ಆಗತ್ತೆ ಅಂತಂದ್ರೆ ಅದು ವೇದಗಳಿಗೆ, ಪುರಾಣಗಳಿಗೆ ಅಥವಾ ಪಂಚರಾತ್ರಗಳಿಗೆ ಆಧರಿಸಿದ್ದು ಆಗದೇ ಇದ್ದಾಗ ಮಾತ್ರ ಅಂತಹ ಒಂದು ಭಕ್ತಿ ಸೇವೆ ಅದು ಭಾವಾತಿರೇಕ ಅನ್ನಿಸ್ಕೊಳ್ಳುತ್ತೆ. ಆದ್ರೆ ನಾವು ಮಾಡುವಂತಹ ಪ್ರತಿಯೊಂದು ಭಕ್ತಿ ಸೇವೆ ಕೂಡ ಅದು ಈ ಒಂದು ವಿಧಿಗಳಿಗೆ, ವೇದಾಂತ ಸೂತ್ರಗಳಿಗೆ ಮತ್ತೆ ಆ ಪಂಚರಾತ್ರ ವಿಧಿಗಳಿಗೆ ಅದು ಅನುಗುಣವಾಗಿರೋದ್ರಿಂದ ನಾವು ಮಾಡುವಂತದ್ದು ಅದು ಭಾವಾತಿರೇಕ ಅಲ್ಲ ಅನ್ನೋದನ್ನ ಇಲ್ಲಿ ವಾದ ಮಾಡ್ತಾ ಇದ್ದಾರೆ. ಅದು ಸಮಾಜದಲ್ಲಿ ಶೋಭೆಯನ್ನುಂಟು ಮಾಡುವುದಲ್ಲದೆ ಬೇರೆ ಏನನ್ನು ಮಾಡುವುದಿಲ್ಲ. ಅಂತಹ ಒಂದು ಎಮೋಷನಲ್ ಆಗಿ ಮಾಡುವಂತದ್ದು ಅದೇನಿದೆ ಅದು ಸಮಾಜದಲ್ಲಿ ಶೋಭೆಯನ್ನು ಉಂಟು ಮಾಡುತ್ತೆ. ವೈಷ್ಣವರಲ್ಲಿ ಅನೇಕ ವರ್ಗಗಳಿವೆ, ಕನಿಷ್ಠಾಧಿಕಾರಿ, ಮಧ್ಯಮಾಧಿಕಾರಿ ಮತ್ತು ಉತ್ತಮಾಧಿಕಾರಿ. ಆದರೆ ಮಧ್ಯಮಾಧಿಕಾರಿ ಧರ್ಮ ಪ್ರಚಾರಕನಾಗಬೇಕಾದರೆ ವೇದಾಂತ ಸೂತ್ರ ಮತ್ತು ಇತರ ವೈದಿಕ ಸಾಹಿತ್ಯಗಳಲ್ಲಿ ಆಳವಾದ ವಿದ್ವತ್ತನ್ನು ಹೊಂದಿರಬೇಕು. ನೋಡ್ತೀವಿ, ಕನಿಷ್ಠಾಧಿಕಾರಿಗಳಂದ್ರೆ ಅವರು ಬರೀ ದೇವಸ್ಥಾನಕ್ಕೆ ಹೋಗ್ತಾರೆ ಅಷ್ಟೇ. ಅದನ್ನ ಹೊರತುಪಡಿಸಿ ಭಕ್ತರ ಬಗ್ಗೆ ಅವ್ರಿಗೆ ಯಾವುದೇ ಒಂದು ಜ್ಞಾನ ಇರೋದಿಲ್ಲ. ಆದ್ರೆ ಮಧ್ಯಮಾಧಿಕಾರಿಗಳು ಯಾರಿರ್ತಾರೆ ಅವರು ಈ ಒಂದು ಪ್ರಚಾರ ಕಾರ್ಯದಲ್ಲಿ ತೊಡಗ್ತಾರೆ. ಪ್ರಚಾರ ಮಾಡ್ಬೇಕು ಅಂತಂದ್ರೆ ಅವರಿಗೆ ಈ ಒಂದು ವೇದಾಂತದ ಬಗ್ಗೆ, ಸಾಹಿತ್ಯದ ಬಗ್ಗೆ ಆಳವಾದ ಒಂದು ಜ್ಞಾನ ಅನ್ನುವಂಥದ್ದು ಇರಬೇಕು. ಇಲ್ದಿರ ಹೋದ್ರೆ ಅವರು ಆ ಪ್ರಚಾರದಲ್ಲಿ ಮುಂದುವರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಏಕೆಂದರೆ ವೇದಾಂತ ತತ್ವಶಾಸ್ತ್ರದ ತಳಹದಿಯ ಮೇಲೆ ವಿಕಾಸವಾದ ಭಕ್ತಿಯೋಗವು ವಸ್ತುನಿಷ್ಠವಾಗಿರುತ್ತದೆ ಮತ್ತು ಸ್ಥಿರವಾಗಿರುತ್ತದೆ. ಅಂದ್ರೆ ಅದಕ್ಕೆ ಫೌಂಡೇಶನ್ ಅನ್ನುವಂಥದ್ದು ಅದು ವೇದಾಂತ ತತ್ವಶಾಸ್ತ್ರವನ್ನ ಆಧರಿಸಿದ್ದಾಗಿದ್ದಾಗ ಮಾತ್ರ ಭಕ್ತಿಯೋಗ ಅದು ಏನಂತ ಹೇಳ್ತಾರೆ ಅದನ್ನ ನಾವು ಪ್ರಚಾರ ಮಾಡೋದಕ್ಕೆ, ಸ್ಥಿರವಾಗಿ ಅದನ್ನ ಹೇಳೋದಕ್ಕೆ ಅವ್ರಿಗೆ ಸಾಧ್ಯ ಆಗುತ್ತೆ. ಈ ಸಂಬಂಧದಲ್ಲಿ ಮೇಲೆ ಪ್ರಸ್ತಾವಿಸಿದ ಶ್ಲೋಕದ ಅನುವಾದ ಮತ್ತು ಭಾವಾರ್ಥವನ್ನು ಇಲ್ಲಿ ಉದ್ಧರಿಸಬಹುದಾಗಿದೆ. ಮೇಲೆ ಹೇಳಿರುವಂತಹ ಅನುವಾದ ಮಾತಾಜಿ ಮುಂದುವರಿಸ. ಹರೇ ಕೃಷ್ಣ. ದಯಾನ್ವಿತ ಮಾತಾಜಿ, ದಯಾನ್ವಿತ ಮಾತಾಜಿ, ಕೃಷ್ಣಮೂರ್ತಿ ಪ್ರಭುಜಿ. ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ದಯಾನ್ವಿತ ಮಾತಾಜಿ ಓದಿ. ಶ್ಲೋಕನ ಕಂಟಿನ್ಯೂ ಮಾಡ್ಬೇಕಾ ಮಾತಾಜಿ? ಭಾವಾರ್ಥ ಕಂಟಿನ್ಯೂ ಮಾಡಿ ಮಾತಾಜಿ. ಭಾವಾರ್ಥ ಶೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಪರಿಪೂರ್ಣ ತತ್ಪರ ಸತ್ಯವಾಗಿರುವ ದೇವೋತ್ತಮ ಪುರುಷ ಭಗವಾನ್ ವಾಸುದೇವನಿಗೆ ಸಲ್ಲಿಸುವ ಭಕ್ತಿ ಸೇವೆ ಪ್ರಕ್ರಿಯೆಯಿಂದ ಪರಸ್ಪರ ಸತ್ಯದ ಪೂರ್ಣ ಸಾಕ್ಷಾತ್ಕಾರವಾಗುತ್ತದೆ. ನಿರಾಕಾರ ಬ್ರಹ್ಮವು ಪರಸ್ಪರ ಸತ್ಯದ ದಿವ್ಯ ದೇಹದ ಪ್ರಭಾವದಲ್ಲಿ ಪರಮಾತ್ಮನು ಪರಸ್ಪರ ಸತ್ಯದ ಅಂಶಕ ಬಿಂಬ. ಪರಸ್ಪರ ಸತ್ಯವನ್ನು ಬ್ರಹ್ಮವೆಂದು ಪರಮಾತ್ಮನೆಂದು ತಿಳಿಯುವುದು ಕೇವಲ ಅಂಶಿಕ ಸಾಕ್ಷಾತ್ಕಾರ. 4 ರೀತಿಯ ಮನುಷ್ಯ ಜೀವಿಗಳಿಂದ ಇದ್ದಾರೆ: ಧಾರ್ಮಿಕಗಳು, ಜ್ಞಾನಿಗಳು, ಯೋಗಿಗಳು ಮತ್ತು ಭಕ್ತರು. ಕರ್ಮಿಗಳು ಐಹಿಕವಾದಿಗಳಾಗಿದ್ದಾರೆ. ಉಳಿದ 3 ಅಲೌಕಿಕವಾದಿಗಳು. ಪುರುಷೋತ್ತಮನನ್ನು ಸಾಕ್ಷಾತ್ಕರಿಸಿಕೊಂಡ ಭಕ್ತರು ಮೊದಲು ದಜೆಯ ಅಲೌಕಿಕವಾದಿಗಳು. ಪರಸ್ಪರ ಪುರುಷನ ಪರಿಪೂರ್ಣ ರೂಪವನ್ನು ಆಂಶಿಕವಾಗಿ ಸಾಕ್ಷಾತ್ಕರಿಸಿಕೊಂಡವರು ಎರಡನೆಯ ದಜೆಯ ದಾರ್ಶನಿಕರು. ಪರಸ್ಪರ ಪುರುಷನ ಚೈತನ್ಯಾತ್ಮಕ ತೇಜೋವಲಯವನ್ನಷ್ಟೇ ಸಾಕ್ಷಾತ್ಕರಿಸಿಕೊಂಡವರು ಮೂರನೆಯ ದಜೆಯ ದಾರ್ಶನಿಕರು. ಭಗವದ್ಗೀತೆ ಮತ್ತು ಇತರ ವೈದಿಕ ಸಾಹಿತ್ಯ ಹೇಳುವಂತೆ ಐಕಿಕ ಸಂಘದಲ್ಲಿ ವಿರಕ್ತಿ ಮತ್ತು ಸಂಪೂರ್ಣ ಜ್ಞಾನಗಳನ್ನೊಳಗೊಂಡ ಭಕ್ತ ಸೇವೆಯಿಂದ ಪುರುಷೋತ್ತಮನ ಸಾಕ್ಷಾತ್ಕಾರವಾಗುತ್ತದೆ. ಭಕ್ತಿ ಸೇವೆ, ಜ್ಞಾನ ಮತ್ತು ಐಕಿಕ ಸಂಘದಲ್ಲಿ ವಿರಕ್ತಿಯನ್ನು ಒಳಗೊಂಡಿರುತ್ತದೆ ಎಂಬುದನ್ನು ನಾವು ಆಗಲೇ ಚರ್ಚಿಸಿದ್ದೇವೆ. ಬ್ರಹ್ಮ ಮತ್ತು ಪರಮಾತ್ಮ ಸಾಕ್ಷಾತ್ಕಾರಗಳು ಪರಸ್ಪರ
ಸಾಕ್ಷಾತ್ಕಾರದ ಆ, ದಿ- ದಿಶೆಯಲ್ಲಿ ದಿಶೆಯಲ್ಲಿ ಪರಿಪೂರ್ಣ ಅಪರಿಪೂರ್ಣ. ಮತ್ತೆ ಸ್ವಲ್ಪ ಮೇಲೆ ಮಾಡಬೇಕು. ಅದರಿಂದ ಬ್ರಹ್ಮ ಮತ್ತು ಪರಮಾತ್ಮ ಸಾಕ್ಷಾತ್ಕಾರದ ಮಾರ್ಗವು ಅಂದರೆ ಜ್ಞಾನಪದ ಮತ್ತು ಯೋಗ ಪದ್ಧತಿಗಳು ಪರಸ್ಪರ ಸತ್ಯವನ್ನರಿಯುವಲ್ಲಿ ಅಪೂರ್ಣ ಮಾರ್ಗಗಳಾಗಿವೆ. ಭಕ್ತಿ ಸೇವೆಯ ತೀವ್ರ ಜಿಜ್ಞಾಸವಾದ ಶಿಷ್ಯರು ಪರಸ್ಪರ ಸತ್ಯವನ್ನು ಅರಿಯಬಹುದಾದ ಪರಿಪೂರ್ಣ ಮಾರ್ಗ. ಅದಕ್ಕೆ ಐಕಿಕ ಸಂಘದಲ್ಲಿ ಅನಾಸಕ್ತಿ ಮತ್ತು ಪರಿಪೂರ್ಣ ಜ್ಞಾನಗಳ ನೆಲೆಗಟ್ಟು ಆಧಾರ. ವೇದಾಂತ ಶ್ರುತಿಯ ಗ್ರಹಣದಿಂದ ಅದು ನಿಶ್ಚಿತವಾಗಿ. ಆದುದರಿಂದ ಭಕ್ತಿ ಸೇವೆ ಮತ್ತು ಬುದ್ಧಿಯ ದಾರ್ಶನಿಕ ಸಮುದಾಯಕ್ಕೆ ಉದ್ದೇಶಿತವಾದಲ್ಲಿ ಭಕ್ತರಲ್ಲಿ 3 ಧ್ವಜಗಳಿವೆ. ಅದನ್ನು ಮೊದಲನೆಯ 2 ಮತ್ತು 3ನೆಯ ದರ್ಜೆ ಎಂದು ಆರೋಹಣ. ಐಕಿಕ ಭಕ್ತರೇ 3ನೆಯ ದರ್ಜೆಯವರು. ಅವರು ಹೊಸದಾಗಿ ಭಕ್ತಿ ಪದಕ್ಕೆ ಸೇರಿರುವ ಅವರಿಗೆ ಜ್ಞಾನವಿಲ್ಲ. ಐಕಿಕ ಸಂಘದಿಂದ ವಿರಕ್ತರಲ್ಲ. ಅವರು ಕೇವಲ ದೇವಸ್ಥಾನದಲ್ಲಿ ಇರುವ ವಿಗ್ರಹದ ಆರಾಧನೆ ಆರಂಭಿಕ ಪ್ರತಿಕ್ರಿಯೆಯಿಂದ ಆಕರ್ಷಿತರಾದವರು. ಐಕಿಕ ಭಕ್ತರು ದಿವ್ಯ ಲಾಭಕ್ಕಿಂತ ಐಕಿಕ ಲಾಭದಲ್ಲಿ ಹೆಚ್ಚು ಆಸಕ್ತರು. ಆದ್ದರಿಂದ ಅವರು ಐಕಿಕ ಭಕ್ತಿ ಸೇವೆಯ ಸ್ಥಿತಿಯಿಂದ 2ನೆಯ ದರ್ಜೆಯ ಭಕ್ತಿ ಸ್ಥಿತಿಗೆ ಖಂಡಿತವಾಗಿ ಏರಲೇಬೇಕು. 2ನೆಯ ದರ್ಜೆಯ ಸ್ಥಿತಿಯಲ್ಲಿ ಭಕ್ತರು ಭಕ್ತಿ ಮಾರ್ಗದ 4 ತತ್ವಗಳನ್ನು ಕಾಣುವನು. ಅವುಗಳೆಂದರೆ ಪರಮ ಪುರುಷಾವತಾರ, ಅವನ ಭಕ್ತರು ಅಜ್ಞಾನಿಗಳು. ಮಾತಾಜಿ ಸ್ವಲ್ಪ ಮೇಲೆ ಮಾಡಬೇಕು. ಮತ್ತು ಅಸೂಯೆ ಪರರು. ಭಕ್ತನು 2ನೆಯ ದರ್ಜೆಯ ಸ್ಥಿತಿಗಾತರು ತಲುಪಲೇಬೇಕು. ತನ್ಮೂಲಕ ಪರಸ್ಪರ ಸತ್ಯವನ್ನು ಅರಿಯುವುದಕ್ಕೆ ಅರ್ಹನಾಗಬೇಕು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಧನ್ಯವಾದಗಳು ಮಾತಾಜಿ. ಮಾತಾಜಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಮಾತಾಜಿ. ಡಾಕ್ಟರ್ ಕೃಷ್ಣಮೂರ್ತಿ ಪ್ರಭುಜಿ ಮುಂದಕ್ಕೆ ಓದಿ. ನೆಟ್ವರ್ಕ್ ಪ್ರಭುಜಿ. ಅಂತ ಹಲ ಕೃಷ್ಣ ಮಾತಾಡಿ ಅಂತಹ ಭಕ್ತನ ವ್ಯಕ್ತಿತ್ವ ಎಂದರೆ ಹರೇ ಕೃಷ್ಣ ಪ್ರಭುಜಿ. ಕೇಳಿಸುವುದಿಲ್ಲ ಪ್ರಭುಜಿ. ಡಿಸ್ಟರ್ಬೆನ್ಸ್ ನನ್ಗೇನ ಅಲ್ಲ ಎಲ್ಲರಿಗೂ ಆಗ್ತದೆ. ಕೇಳಿಸ್ತಾರಲ್ಲ ಮಾತಾಜಿ. ಆದ್ದರಿಂದ 3ನೇ ದರ್ಜೆಯ ಭಕ್ತನು. ಆದ್ದರಿಂದ ಹಾ, ಈಗ ಕೇಳ್ತಾ ಇದೆ ಮಾತಾಜಿ. ಆದ್ದರಿಂದ 3ನೇ ದರ್ಜೆಯ ಭಕ್ತನು ಮೂಲವನ್ನು ಅಧಿಕೃತವಾಗಿ ತಿಳಿಸಿ ಭಗವಂತನಿಂದ ಭಕ್ತಿ ಸೇವೆಯ ವಿವರಗಳನ್ನು ಕಲಿಯಬೇಕು. ಭಕ್ತನ ವ್ಯಕ್ತಿತ್ವವನ್ನು ಗಟ್ಟಿಯಾಗಿ ಸಂಪಾದಿಸಿಕೊಂಡವನು. ಮೊದಲನೆಯ ಭಾಗವತ. ಇನ್ನೊಂದು ಭಾಗವತಂ ಪರಮಪುರುಷನ ಸಂದೇಶ. ಆದ್ದರಿಂದ 3ನೇ ದರ್ಜೆಯ ಭಕ್ತನು ಭಕ್ತಿ ಸೇವೆಯ ವಿಧಾನವನ್ನು ಕಲಿಯಲು ಭಕ್ತನ ಬಳಿಗೆ ಹೋಗಬಹುದು. ಅಂತಹ ಭಕ್ತನ ವ್ಯಕ್ತಿತ್ವ ಎಂದರೆ ಭಾಗವತವನ್ನು ಮಾರಿ ಹೊಟ್ಟೆಪಾಡನ್ನು ಗಳಿಸುವ ವೃತ್ತಿಯಲ್ಲ. ಅಂಥ ಭಕ್ತನೆಂದರೆ ಸೂತ ಮುನಿಯಂತೆ ಶುಕ ಮಹರ್ಷಿಯ ಪ್ರತಿನಿಧಿಯಾಗಿರಬೇಕು ಮತ್ತು ಎಲ್ಲ ಜನರ ಸರ್ವತೋಮುಖ ಪ್ರಕೃತಿಗಾಗಿ ಭಕ್ತಿ ಸೇವೆಯ ಪದ್ಧತಿಯನ್ನು ಉಪದೇಶಿಸಬೇಕು. ಹೊಸಬನಾಗಿ ಭಕ್ತನಿಗೆ ಅಧಿಕೃತ ಉಪದೇಶವನ್ನು ಕೇಳಲು ಅಷ್ಟಾಗಿ ಆಸಕ್ತಿ ಇರುವುದಿಲ್ಲ. ಅಂತಹ
ಇಂದ್ರಿಯ ಕೃತ್ಯಕ್ಕಾಗಿ ವ್ಯಕ್ತಿ ನಿರತನಿಂದ ಉಪದೇಶ ಕೇಳುವವನಂತೆ ತನ್ನನ್ನು ಪ್ರದರ್ಶಿಸಿಕೊಳ್ಳುತ್ತಾನೆ. ಈ ಬಗ್ಗೆ ಶ್ರವಣ ಮತ್ತು ಪಠಣ ಎಲ್ಲವನ್ನು ಕೆಡಿಸಿದೆ. ಆದ್ದರಿಂದ ಇಂತಹ ದೋಷಪೂರ್ಣ ಪ್ರಕ್ರಿಯೆಯ ಬಗ್ಗೆ ಸದಾ ಅತ್ಯಂತ ಜಾಗೃತರಾಗಿರಬೇಕು. ಭಗವದ್ಗೀತೆ ಅಥವಾ ಭಾಗವತದಲ್ಲಿ ನಿರೂಪಿತವಾಗಿರುವಂತೆ ದೇವೋತ್ತಮನ ಪವಿತ್ರ ಸಂದೇಶ ನಿಸ್ಸಂದೇಹವಾಗಿಯೂ ಅಲೌಕಿಕ ವಿಷಯವಾಗಿದೆ. ಹೀಗಿದ್ದರೂ ಆ ಅಲೌಕಿಕ ಸಂಗತಿಯನ್ನು ವೃತ್ತಿನಿರತರಿಂದ ಸ್ವೀಕರಿಸಬಾರದು. ನಾಗರಹಾವು ನಾಲಿಗೆಯನ್ನು ತಗಲಿಸುವುದರಿಂದಲೇ ಹಾಲನ್ನು ಕೆಡಿಸುವಂತೆ ಅವರು ಪವಿತ್ರ. ಸ್ವಲ್ಪ ಮೇಲೆ ಮಾಡಿ ಮತ್ತೆ ಸ್ಕ್ರೀನ್ ಮೇಲೆ ಮಾಡ್ಬೇಕು. ಮತ್ತೆ ನಾಲಿಗೆಯನ್ನು ತಗಲಿಸುವುದರಿಂದಲೇ ಹಾಲು ಕೆಡಿಸುವಂತೆ ಹರೇ ಕೃಷ್ಣ ಮಾತಾಜಿ ಕೇಳಿಸುವುದಿಲ್ಲ. ಹರೇ ಕೃಷ್ಣ ಪ್ರಭುಜಿ ಕೇಳಿಸುವುದಿಲ್ಲ. ಪ್ರಭುಜಿ ಕಟ್ ಆಯ್ತು ಅನ್ಸುತ್ತೆ ಮಾತಾಜಿ. ಪ್ರಭುಜಿ ಲೀವ್ ಆದ್ರು. ಪಾರ್ವತಮ್ಮ ಮಾತಾಜಿ ನೀವು ಕಂಟಿನ್ಯೂ ಮಾಡಿ ಮಾತಾಜಿ. ಪಾರ್ವತಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದೋಷಪೂರ್ಣ ಪ್ರಕ್ರಿಯೆಯ ಬಗ್ಗೆ ಸದಾ ಅತ್ಯಂತ ಜಾಗೃತರಾಗಿರಬೇಕು. ಭಗವದ್ಗೀತಾ ಭಾಗವತದಲ್ಲಿ ನಿರೂಪಿತವಾದಂತೆ ದೇವೋತ್ತಮನ ಪವಿತ್ರ ಸಂದೇಶ ನಿಸ್ಸಂದೇಹವಾಗಿಯೂ ಅಲೌಕಿಕ ವಿಷಯವಾಗಿದೆ. ಹೀಗಿದ್ದರೂ ಆ ಅಲೌಕಿಕ ಸಂಗತಿಯನ್ನು ವೃತ್ತಿನಿರತರಿಂದ ಸ್ವೀಕರಿಸಬಾರದು. ನಾಗರಹಾವು ನಾಲಿಗೆಯನ್ನು ತಗುಲಿಸುವುದರಿಂದಲೇ ಹಾಲನ್ನು ಕೆಡಿಸುವಂತೆ ಅವರು ಪವಿತ್ರ ಸಂದೇಶವನ್ನು ಕೆಡಿಸಿ ಬಿಡುತ್ತಾರೆ. ವಿಧೇಯನಾದ ಭಕ್ತನು ತನ್ನ ಪ್ರಗತಿ ಸಾಧನೆಗಾಗಿ ಉಪನಿಷತ್ತು, ವೇದಾಂತ ಮುಂತಾದ ಸಾಹಿತ್ಯವನ್ನು ಮತ್ತು ಋಷಿ ಮುನಿ ಪ್ರಣೀತವಾದ ಇತರ ಸಾಹಿತ್ಯವನ್ನು ಶ್ರವಣ ಮಾಡಲು ಸಿದ್ಧನಾಗಿರಬೇಕು. ಅಂತಹ ಸಾಹಿತ್ಯವನ್ನು ಶ್ರವಣ ಮಾಡದೆ ನಿಜವಾದ ಪ್ರಗತಿ ಸಾಧ್ಯವಾಗುವುದಿಲ್ಲ. ಉಪದೇಶ, ಶ್ರವಣ ಮತ್ತು ಅನುಷ್ಠಾನಗಳಿಲ್ಲದ ಭಕ್ತಿ ಸೇವಾ ಪ್ರದರ್ಶನ ನಿಷ್ಪ್ರಯೋಜಕವಾಗುತ್ತದೆ. ಆದ್ದರಿಂದ ಅದು ಭಕ್ತಿ ಸೇವಾ ಪಂಥದಲ್ಲಿ ಒಡ್ಡಿದ ಒಂದು ರೀತಿಯ ವಿಘ್ನವೇ ಸರಿ. ಭಕ್ತಿ ಸೇವೆ ಶ್ರುತಿ, ಪುರಾಣ, ಪಂಚತಂತ್ರ, ಆಗಮ ತತ್ವವನ್ನಾಧರಿಸಿದ್ದರೆ ಅಂತಹ ತೋರುಗಾಣಿಕೆಯ ಭಕ್ತಿ ಸೇವೆಯನ್ನು ಒಮ್ಮೆಗೆ ತಿರಸ್ಕರಿಸಬೇಕು. ಅನರ್ಹ ಭಕ್ತನನ್ನು ಶುದ್ಧ ಭಕ್ತನೆಂದು ಎಂದೂ ಒಪ್ಪಿಕೊಳ್ಳಬಾರದು. ವೈದಿಕ ಸಾಹಿತ್ಯದ ಸಂದೇಶಗಳ ಯಥಾರ್ಥ ಗ್ರಹಣದಿಂದ ದೇವೋತ್ತಮ ಪುರುಷನ ಸರ್ವವ್ಯಾಪಕ ಅಂತರ್ಯಾಮಿ ರೂಪವನ್ನು ತನ್ನೊಳಗೆ ಕಾಣಬಹುದು. ಅದನ್ನೇ ಸಮಾಧಿ ಎಂದು ಕರೆಯಲಾಗಿದೆ. ಸ್ವಲ್ಪ ಮೇಲೆ ಮಾಡಿ ಮಾತಾಜಿ. ಅಷ್ಟೇ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಷ್ಟೇ ಧನ್ಯವಾದಗಳು. ಮಾತಾಜಿ. ಶ್ಲೋಕ ಅಷ್ಟೇ. ಇಲ್ಲಿ ತೀವ್ರವಾದ ಜಿಜ್ಞಾಸೆಯುಳ್ಳ ಶಿಷ್ಯ ಮತ್ತೆ ಮುನಿ ಜ್ಞಾನ ವೈರಾಗ್ಯ ಸಂಪನ್ನನಾಗಿ ತಾನು ವೇದಾಂತ ಶ್ರುತಿಯಿಂದ ಕೇಳಿ ತಿಳಿದ ಪ್ರಕಾರ ಭಕ್ತಿ ಸೇವೆ ಸಲ್ಲಿಸುವ ಮೂಲಕ ಪರಾತ್ಪರ ಸತ್ಯವನ್ನ ಸಾಕ್ಷಾತ್ಕರಿಸಿಕೊಳ್ಳುವನು. ಹೇಗೆ ಒಂದು ಭಗವಂತನ ಸಾಕ್ಷಾತ್ಕಾರ ಪಡೆಯುವಂತದ್ದು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ ಈ ಒಂದು ಅನುವಾದ ಮತ್ತೆ ಭಾವಾರ್ಥದಲ್ಲಿ. ಅಂದ್ರೆ ಯಾರಿಗೆ ಜಿಜ್ಞಾಸೆ ಇದೆ ಅಂತಹ ಶಿಷ್ಯ ಅವನು ಅಂತಹ ಜ್ಞಾನಿ ಏನ್ ಮಾಡ್ತಾನೆ ಅಂದ್ರೆ ಅವನು ವೈರಾಗ್ಯವನ್ನ ಮೊದಲಿಗೆ ಭೌತಿಕ ವಿಚಾರಗಳಲ್ಲಿ ನಮಗೆ ವೈರಾಗ್ಯ ಬರಬೇಕು. ನಂತರ ನಾವು ವೇದಾಂತ ಶ್ರುತಿಗಳನ್ನ ಸರಿಯಾದ ಆಚಾರ್ಯರ ಅಡಿಯಲ್ಲಿ ಸರಿಯಾದ ಒಂದು ಏನಂತ ಹೇಳ್ತಾರೆ ಅಧಿಕೃತ ಪರಂಪರೆಯಲ್ಲಿ ನಾವು ಅದನ್ನ ತಿಳ್ಕೊಂಡು ಮತ್ತೆ ಅದನ್ನ ಆಚರಣೆ ಮಾಡ್ಬೇಕು. ಹಾಗೆ ಆಚರಣೆ ಮಾಡೋದನ್ನೇ ಇಲ್ಲಿ ಭಕ್ತಿ ಸೇವೆ ಅಂತ ಹೇಳ್ತಾ ಇದ್ದಾರೆ. ಆ ಮೂಲಕ ನಾವು ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಪರಿಪೂರ್ಣ ಪರಾತ್ಪರ ಸತ್ಯನಾಗಿರುವ ದೇವೋತ್ತಮ ಪರಮ ಪುರುಷ ಭಗವಾನ್ ವಾಸುದೇವನಿಗೆ ಸಲ್ಲಿಸುವ ಭಕ್ತಿ ಸೇವಾ ಪ್ರಕ್ರಿಯೆಯಿಂದ ಪರಾತ್ಪರ ಸತ್ಯದ ಪೂರ್ಣ ಸಾಕ್ಷಾತ್ಕಾರವಾಗುತ್ತದೆ. ಅಂದ್ರೆ ನಮ್ಗೆ ಪೂರ್ಣ ಸಾಕ್ಷಾತ್ಕಾರ, ಈ ಸಾಕ್ಷಾತ್ಕಾರದಲ್ಲಿ 3 ರೀತಿಯ ಸಾಕ್ಷಾತ್ಕಾರಗಳು ಬರುತ್ತೆ. ಒಂದು ಬ್ರಹ್ಮನ್ ಸಾಕ್ಷಾತ್ಕಾರ, ಇನ್ನೊಂದು ಪರಮಾತ್ಮ ಸಾಕ್ಷಾತ್ಕಾರ, ಮತ್ತೊಂದು ಭಗವಾನ್ ಸಾಕ್ಷಾತ್ಕಾರ. ಭಗವಾನ್ ಸಾಕ್ಷಾತ್ಕಾರ ಅನ್ನುವಂಥದ್ದು ಅದು ಪೂರ್ಣ ಸಾಕ್ಷಾತ್ಕಾರ, ಪರಾತ್ಪರ ಸತ್ಯದ ಪೂರ್ಣ ಸಾಕ್ಷಾತ್ಕಾರ ಅಂತ ತಿಳಿದಿದ್ದೀವಿ. ಅದನ್ನ ನಾವು ಭಕ್ತಿ ಸೇವೆ ಮಾಡುವ ಮೂಲಕ, ಭಕ್ತಿ ಯೋಗದ ಮೂಲಕ ಮಾತ್ರ ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕೆ ಸಾಧ್ಯ. ಅದಲ್ಲದೆ ಉಳಿದ 2 ಬ್ರಹ್ಮನ್ ಸಾಕ್ಷಾತ್ಕಾರ ಮತ್ತೆ ಪರಮಾತ್ಮ ಸಾಕ್ಷಾತ್ಕಾರ ಏನಿದೆ ಅದೆರಡೂ ಕೂಡ ಆಂಶಿಕ ಸಾಕ್ಷಾತ್ಕಾರ. ಆ ಮಾರ್ಗದಲ್ಲಿ ಯಾರು ಮುಂದುವರಿತಾರೆ ಅವರು ಪರಿಪೂರ್ಣತೆಯನ್ನ ಸಾಧಿಸೋದಕ್ಕೆ ಸಾಧ್ಯ ಆಗುದಿಲ್ಲ. ಯಾಕಂದ್ರೆ ಆ ಬ್ರಹ್ಮನ್ ಸಾಕ್ಷಾತ್ಕಾರ ಅನ್ನುವಂಥದ್ದು ದೇಹದಿಂದ
ಭಗವಂತನ ದೇಹದಿಂದ ಹೊರಹೊಮ್ಮುತ್ತಿರುವಂತಹ ಒಂದು ಪ್ರಭೆ ಅಷ್ಟೇ. ಮತ್ತೆ ಪರಮಾತ್ಮ ಸಾಕ್ಷಾತ್ಕಾರ ಅನ್ನುವಂಥದ್ದು ಭಗವಂತನ ಹೃದಯದಲ್ಲಿ ಕಾಣುವಂಥದ್ದು. ಅಂದ್ರೆ ಅವನ ಒಂದು ಏನಂತ ಹೇಳ್ತೀವಿ, ನೆರಳು ಅಂತ ಹೇಳ್ಬೋದಷ್ಟೇ. ಆದ್ರೆ ನಿಜವಾಗ್ಲೂ ಆನಂದ ಅನ್ನುವಂಥದ್ದು ನಮ್ಗೆ ಸಿಗುವಂಥದ್ದು ಭಗವಾನ್ ಸಾಕ್ಷಾತ್ಕಾರ ವ್ಯಕ್ತಿ ರೂಪದಲ್ಲಿ ಅವನ ಜೊತೆಯಲ್ಲಿ ಆ ರಸ ವಿನಿಮಯ ಆಗುವಾಗ ಆ ಪ್ರೇಮ ಏನ್ ನಮ್ಗೆ ಸಿಗುತ್ತೆ ಭಗವಂತನದು, ಅದು ಪರಿಪೂರ್ಣ ಸಾಕ್ಷಾತ್ಕಾರ. ಅದು ಭಕ್ತಿ ಯೋಗದ ಮೂಲಕ ಮಾತ್ರ ಸಾಧಿಸ್ಲಿಕ್ಕೆ ಸಾಧ್ಯ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ 4 ರೀತಿಯ ಜನ ಬರ್ತಾರೆ: ಕರ್ಮಿಗಳು, ಜ್ಞಾನಿಗಳು, ಮತ್ತೆ ಯೋಗಿಗಳು, ಮತ್ತೆ ಭಕ್ತರು. ಅದರಲ್ಲಿ ಕರ್ಮಿಗಳು ಅವರು ಪೂರ್ತಿಯಾಗಿ, ಅವರಲ್ಲಿ ಯಾವುದೇ ವೈರಾಗ್ಯ ಇಲ್ಲ, ಆಧ್ಯಾತ್ಮಿಕ ವಿಚಾರಗಳಲ್ಲಿ ಅವ್ರಿಗೆ ಯಾವ ರೀತಿಯ ಆಸಕ್ತಿ ಕೂಡ ಇರೋದಿಲ್ಲ. ಅವರು ಪರಿಪೂರ್ಣವಾಗಿ ಐಹಿಕವಾದಿಗಳಾಗಿರ್ತಾರೆ. ಉಳಿದ 3 ಜ್ಞಾನಿಗಳು, ಯೋಗಿಗಳು, ಭಕ್ತರು, ಅವರಲ್ಲಿ ಸ್ವಲ್ಪ ಈ ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿಯುವ ಆಸಕ್ತಿ ಅವರಲ್ಲಿ ಸ್ವಲ್ಪ ಮಟ್ಟಿಗೆ ಇರುತ್ತೆ. ಅಂದ್ರೆ ಭಕ್ತರಲ್ಲಿ ಪರಿಪೂರ್ಣವಾಗಿ ಇರುತ್ತೆ. ಅಂದ್ರೆ ಅವರು ಪ್ರಯತ್ನ ಪಡ್ತಾರೆ ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ. ಇದರಲ್ಲಿ ಭಕ್ತರು ಅವರನ್ನ ಮೊದಲ ದರ್ಜೆಯ ಅಲೌಕಿಕವಾದಿಗಳು ಅಂತಲ್ಲಿ ಕರಿತಾ ಇದ್ದಾರೆ. ಮತ್ತೆ ಪುರುಷೋತ್ತಮನನ್ನ ಸಾಕ್ಷಾತ್ಕಾರ ಮಾಡಿಕೊಂಡ ಭಕ್ತರು ಮೊದಲ ದರ್ಜೆಯ ಅಲೌಕಿಕವಾದಿಗಳು. ಪರಾತ್ಪರ ಪುರುಷನ ಪರಿಪೂರ್ಣ ರೂಪವನ್ನು ಆಂಶಿಕವಾಗಿ ಸಾಕ್ಷಾತ್ಕರಿಸಿಕೊಂಡವರು ಅಂದ್ರೆ 2ನೆಯ ದರ್ಜೆಯ ದಾರ್ಶನಿಕರು. 2ನೆಯ ದರ್ಜೆಯ ದಾರ್ಶನಿಕರು ಅಂದ್ರೆ ಈ ಒಂದು ಜ್ಞಾನಿಗಳು, ಯಾರು ವೇದಾಧ್ಯಯನ ಮಾಡ್ತಾರೆ ಮತ್ತೆ ಅಷ್ಟಾಂಗಗಳನ್ನ ಮಾಡ್ತಾರೆ, ಇವರೆಲ್ಲರೂ ಕೂಡ 2ನೆಯ ದರ್ಜೆಯವರು ಅಂತಲ್ಲಿ ಹೇಳ್ತಾ ಇದ್ದಾರೆ. ಪರಾತ್ಪರ ಪುರುಷನ ಚೈತನ್ಯಾತ್ಮಕ ತೇಜೋವಲಯವನ್ನಷ್ಟೇ ಸಾಕ್ಷಾತ್ಕರಿಸಿಕೊಂಡವರು 3ನೇ ದರ್ಜೆಯ ದಾರ್ಶನಿಕರು. ಅಂದ್ರೆ 2ನೆಯ ದರ್ಜೆಯ ದಾರ್ಶನಿಕರು ಅಂತಂದ್ರೆ ಅವನನ್ನ ಪರಮಾತ್ಮನಾಗಿ ಸಾಕ್ಷಾತ್ಕರಿಸಿಕೊಂಡವರು. 3ನೇ ದರ್ಜೆಯವರು ಅಂತಂದ್ರೆ ಈ ಬ್ರಹ್ಮನ್ ಸಾಕ್ಷಾತ್ಕಾರ ಜ್ಞಾನಿಗಳು. ಮತ್ತೆ ಭಗವದ್ಗೀತೆ ಮತ್ತು ಇತರ ವೈದಿಕ ಸಾಹಿತ್ಯ ಹೇಳುವಂತೆ ಐಹಿಕ ಸಂಘದಲ್ಲಿ ವಿರಕ್ತಿ ಮತ್ತು ಸಂಪೂರ್ಣ ಜ್ಞಾನಗಳನ್ನು ಒಳಗೊಂಡ ಭಕ್ತಿ ಸೇವೆಯಿಂದ ಪುರುಷೋತ್ತಮನ ಸಾಕ್ಷಾತ್ಕಾರವಾಗುತ್ತದೆ. ಅಂದ್ರೆ ಭಗವಂತನನ್ನ ಪೂರ್ಣ ಸಾಕ್ಷಾತ್ಕಾರ ಆಗ್ಬೇಕು ಅಂತಂದ್ರೆ ನಮ್ಗೆ ಐಹಿಕ ವಿಷಯಗಳಲ್ಲಿ ಪರಿಪೂರ್ಣವಾಗಿ ವಿರಕ್ತಿ ಅನ್ನುವಂಥದ್ದು ಮತ್ತೆ ಸಂಪೂರ್ಣ ಜ್ಞಾನವನ್ನು ಒಳಗೊಂಡ ಭಕ್ತಿ ಸೇವೆಯಲ್ಲಿ ನಾವು ಮುಂದುವರೆದಾಗ ಮಾತ್ರ ಪರಮಾತ್ಮನ ಪೂರ್ಣ ಸಾಕ್ಷಾತ್ಕಾರ ಆಗುತ್ತೆ. ಅಂದ್ರೆ ಭಕ್ತಿ ಸೇವೆ ಅನ್ನುವಂಥದ್ದು ಬರೀ ಅದೊಂದು ಭಾವುಕತೆ ಅನ್ನುವಂಥದ್ದಲ್ಲ, ಇಲ್ಲಿ ಸಂಪೂರ್ಣ ಜ್ಞಾನವನ್ನು ಕೂಡ ಒಳಗೊಂಡಿರಬೇಕು ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಭಕ್ತಿ ಸೇವೆಯ ಜ್ಞಾನ ಮತ್ತು ಐಹಿಕ ಸಂಘದಲ್ಲಿ ವಿರಕ್ತಿ ಒಳಗೊಂಡಿರುತ್ತದೆ ಎಂಬುದನ್ನು ನಾವು ಆಗಲೇ ಚರ್ಚಿಸಿದ್ದೇವೆ. ಬ್ರಹ್ಮ ಮತ್ತು ಪರಮಾತ್ಮ ಸಾಕ್ಷಾತ್ಕಾರಗಳು ಪರಾತ್ಪರ ಸಾಕ್ಷಾತ್ಕಾರದ ದಿಶೆಯಲ್ಲಿ ಅಪರಿಪೂರ್ಣ ಅನಿಸ್ಕೊಳ್ಳುತ್ತೆ. ಆದ್ದರಿಂದ ಬ್ರಹ್ಮ ಮತ್ತು ಪರಮಾತ್ಮ ಸಾಕ್ಷಾತ್ಕಾರದ ಮಾರ್ಗವು ಅಂದ್ರೆ ಜ್ಞಾನ ಪಥ ಮತ್ತು ಯೋಗ ಪಥಗಳು ಎರಡೂ ಕೂಡ ಅಪರಿಪೂರ್ಣ ಮಾರ್ಗಗಳು. ಹಾಗಾಗಿ ಭಕ್ತಿ ಸೇವೆ ಅನ್ನೋದು ಮಾತ್ರ ಅದು ನಮ್ಮನ್ನ ಭಗವಂತನ ಪೂರ್ಣ ಸಾಕ್ಷಾತ್ಕಾರಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ತೀವ್ರ ಜಿಜ್ಞಾಸವಾದ ಶಿಷ್ಯ ಪರಾತ್ಪರ ಸತ್ಯವನ್ನು ಅರಿಯಬಹುದಾದ ಪರಿಪೂರ್ಣ ಮಾರ್ಗ ಅಂದ್ರೆ ಇಲ್ಲಿ ಭಕ್ತಿ ಸೇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಐಹಿಕ ಸಂಘದಲ್ಲಿ ಅನಾಸಕ್ತಿ ಮತ್ತೆ ಪರಿಪೂರ್ಣ ಜ್ಞಾನದ ನೆಲೆಗಟ್ಟೆ ಆಧಾರ. ಅಂದ್ರೆ ಅವರಿಗೆ 2 ದೋಣಿನಲ್ಲಿ ಪ್ರಯಾಣ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ಈ ಲೌಕಿಕ ವಿಷಯಗಳಲ್ಲಿ ಆಸಕ್ತಿಯನ್ನು ಇಟ್ಕೊಂಡು ನಾವು ಭಗವಂತನನ್ನ ಸಾಕ್ಷಾತ್ಕರಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವೈರಾಗ್ಯ ಅನ್ನುವಂಥದ್ದು ಅವರಿಗೆ ಮೊದಲಿಗೆ ಇರಬೇಕು. ಅಂದ್ರೆ ಐಹಿಕ ವಿಷಯಗಳಲ್ಲಿ ಅನಾಸಕ್ತಿಯನ್ನು ಅವ್ರು ಬೆಳೆಸ್ಕೊಂಡಿರ್ಬೇಕು. ಮತ್ತೆ ಪೂರ್ಣ ಜ್ಞಾನದ ನೆಲೆಗಟ್ಟು ಅನ್ನುವಂಥದ್ದು ಇಲ್ಲಿ ಆ ಒಂದು ಜ್ಞಾನದ ನೆಲೆಗಟ್ಟಿನ ಆಧಾರದ ಮೇಲೆ ಭಕ್ತಿ ಸೇವೆನ ಮಾಡ್ಬೇಕು. ವೇದಾಂತ ಶ್ರುತಿಯ ಗ್ರಹಣದಿಂದ ಅದು ನಿಶ್ಚಿತವಾಗಿದೆ. ಇದನ್ನ ವೇದಾಂತ ಸೂತ್ರಗಳಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಆದ್ದರಿಂದ ಭಕ್ತಿ ಸೇವೆ ಮಂದ ಬುದ್ಧಿಯ ದಾರ್ಶನಿಕ ಸಮುದಾಯಕ್ಕೆ ಉದ್ದೇಶಿತವಾದದ್ದಲ್ಲ. ಅಂದ್ರೆ ಇಲ್ಲಿ ಭಕ್ತಿ ಸೇವೆ ಅನ್ನುವಂಥದ್ದು ಯಾರು ದಡ್ಡರಿರ್ತಾರೆ ಅವ್ರು ಮಾಡುವಂಥದ್ದಲ್ಲ. ಅದನ್ನೇ ಚೈತನ್ಯ ಮಹಾಪ್ರಭುಗಳು ಹೇಳುವಂಥದ್ದು. ಅಂದ್ರೆ ಸುಮೇಧ ಸಹ ಅಂದ್ರೆ ಬುದ್ಧಿವಂತರು ಮಾತ್ರನೇ ಕೃಷ್ಣ ಪ್ರಜ್ಞೆಯನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ ಅಂತ ಅನುಸರಣೆ ಮಾಡ್ತಾರೆ ಅನ್ನುವಂಥದ್ದು. ಯಾರು ದಡ್ಡರಿರ್ತಾರೆ ಅಥವಾ ಅಜ್ಞಾನಿಗಳಿರ್ತಾರೆ ಅವರಿಗೆ ಇದು ಹೇಳಿ ಮಾಡಿಸಿದಂಥದ್ದಲ್ಲ ಅಂತ. ಆದ್ದರಿಂದ ಭಕ್ತಿ ಸೇವೆ ಮಂದಬುದ್ಧಿಯ ದಾರ್ಶನಿಕ ಸಮುದಾಯಕ್ಕೆ ಉದ್ದೇಶಿತವಾದದ್ದಲ್ಲ. ಭಕ್ತರಲ್ಲಿ 3 ರೀತಿಯ ಭಕ್ತರು ಬರ್ತಾರೆ. 1ನೇ ದರ್ಜೆಯ ಭಕ್ತ, 2ನೇ ಮತ್ತೆ 3ನೇ ದರ್ಜೆಯ ಭಕ್ತರು ಅಂತ ಕರಿಬೇಕು ಅಂತಂದ್ರೆ ಅದರಲ್ಲಿ 1ನೇ ದರ್ಜೆಯ ಭಕ್ತರು ಯಾರಿದ್ದಾರೆ ಅವರು ಭಾಗವತರು, ಮಹಾಭಾಗವತರು ಅಂತ ನಾವು ಕರಿತೀವಿ. 2ನೇ ದರ್ಜೆಯ ಭಕ್ತರು ಯಾರು ಅಂದ್ರೆ ಅವರು ಅವರಿಗೆ ವ್ಯತ್ಯಾಸ ಗೊತ್ತಿರುತ್ತೆ. ಅಂದ್ರೆ ಭಗವಂತ ದೇವೋತ್ತಮ ಪರಮ ಪುರುಷ ಅಂದ್ರೆ ಯಾರು, ಅವನ ಭಕ್ತರು ಅಂದ್ರೆ ಯಾರು, ಮತ್ತೆ ಯಾರು ಅಜ್ಞಾನಿಗಳಾಗಿದ್ದಾರೆ, ಮತ್ತೆ ಯಾರು ಭಗವಂತನನ್ನ ದ್ವೇಷಿಸ್ತಾರೆ, ಈ 4 ವಿಷಯಗಳನ್ನ ತಿಳಿದವರಾಗಿರ್ತಾರೆ. 3ನೇ ದರ್ಜೆಯ ಭಕ್ತರು ಅಂತಂದ್ರೆ ಅವರು ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಅವರಿಗೆ ಯಾವುದೇ ಒಂದು ಆಧ್ಯಾತ್ಮಿಕವಾಗಿ ಭಗವಂತನ ಪ್ರೇಮ ಅಥವಾ ಭಗವಂತನ ಭಕ್ತಿ ಅದರಲ್ಲಿ ಆಸಕ್ತಿ ಇಲ್ಲ.
ಅಲ್ಲಿ ಭಗವಂತನ ದೇವಸ್ಥಾನಕ್ಕಷ್ಟೇ ಹೋಗ್ತಾರೆ ಹೊರತು ಅವರಿಗೆ ಹೆಚ್ಚು ಐಹಿಕ ಲಾಭದಲ್ಲಿಯೇ ಒಂದು ಉದ್ದೇಶವನ್ನ ಇಟ್ಕೊಂಡೇ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ. ಅವರು ಕಡೆಯ ಪಕ್ಷ 2ನೇ ದರ್ಜೆಯ ಭಕ್ತನ ಒಂದು ನೆಲೆಗೆ ಬರಬೇಕು. ಆ ರೀತಿ 2ನೇ ದರ್ಜೆಯ ಭಕ್ತನ ನೆಲೆಗೆ ಬರಬೇಕು ಅಂತಂದ್ರೆ ಅವರು ಪ್ರಥಮ ದರ್ಜೆಯ ಭಕ್ತ ಯಾರಿದ್ದಾನೆ, ಭಾಗವತ ಅಂದ್ರೆ ಯಾರು ಭಕ್ತಿಯನ್ನ ಸಾಧನೆ ಮಾಡಿದ್ದಾನೆ ಅಂತವನಿಂದ ಈ ಭಕ್ತಿ ಸೇವೆಯನ್ನ ಹೇಗೆ ಮಾಡ್ಬೇಕು ಅನ್ನೋದನ್ನ ಅವರು ಕಲಿಬೇಕು ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದ 3ನೇ ದರ್ಜೆಯ ಭಕ್ತನು ಮೂಲವನ್ನು ಅಧಿಕೃತ ತಿಳಿದ ಭಾಗವತನಿಂದ ಭಕ್ತಿ ಸೇವೆಯ ವಿವರಗಳನ್ನ ಕಲಿಬೇಕು. ಭಕ್ತನ ತತ್ವವನ್ನು ಗಟ್ಟಿಯಾಗಿ ಸಾಧಿಸಿಕೊಂಡವನು 1ನೇ ದರ್ಜೆಯ ಭಾಗವತ. ಅಂದ್ರೆ ಯಾರಿಗೆ ಶುದ್ಧ ಭಕ್ತನಿದ್ದಾನೆ, ಅನನ್ಯ ಭಕ್ತಿ ಮಾಡ್ತಾ ಇದ್ದಾನೆ ಅಂತವನೇ 1ನೇ ದರ್ಜೆಯ ಭಾಗವತ. ಇನ್ನೊಂದು ಅಂದ್ರೆ ನಾವು ಓದುವಂತಹ ಭಾಗವತಂ ಪುಸ್ತಕ ಗ್ರಂಥ ಪರಮಪುರುಷನ ಸಂದೇಶ. ಆದ್ದರಿಂದ 3ನೇ ದರ್ಜೆಯ ಭಕ್ತನು ಭಕ್ತಿ ಸೇವೆಯ ವಿಧಾನವನ್ನು ಕಲಿಯಲು ಭಕ್ತನ ಬಳಿಗೆ ಹೋಗಬೇಕು. ಯಾರು ಆರಂಭಿಕ ಭಕ್ತರಿದ್ದಾರೆ ಅವರು ಇಂತಹ ಭಾಗವತರ ಬಳಿಗೆ ಹೋಗ್ಬೇಕು. ಅಂತಹ ಭಕ್ತನ ವ್ಯಕ್ತಿತ್ವ ಏನು ಅಂತಂದ್ರೆ ಭಾಗವತವನ್ನು ಮಾರಿ ಹೊಟ್ಟೆಪಾಡಿಗಾಗಿ, ಅಂದ್ರೆ ಇಲ್ಲಿ ನಾವು ನೋಡ್ತೀವಿ ಭಾಗವತ ಸಪ್ತಾಹ ಅಂತ ಮಾಡ್ತಾರೆ. ಅವ್ರೇನ್ ಮಾಡ್ತಾರೆ, ಹೊಟ್ಟೆಪಾಡಿಗಾಗಿ ಅಂದ್ರೆ ಅದನ್ನ ಹಣಕ್ಕಾಗಿ ಮಾರ್ಕೊಳ್ಳುವಂಥದ್ದು. ಆ ರೀತಿ ವೃತ್ತಿಪರ ಭಾಗವತರಿಂದ ಅದನ್ನ ಕೇಳಬಾರ್ದು ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಾವ್ ಯಾರಿಂದ ಕೇಳ್ಬೇಕು ಅಂತಂದ್ರೆ ನಾವು ಶುಕಮುನಿಗಳ ಪ್ರತಿನಿಧಿಯಾದಂತಹ ಸೂತ ಮುನಿಗಳು ಹೇಗೆ ಅವರು ಎಲ್ಲಾ ಜನರ ಒಂದು ಭಕ್ತಿಯಲ್ಲಿ ಮತ್ತೆ ಆಧ್ಯಾತ್ಮಿಕವಾಗಿ ಎಲ್ಲರೂ ಕೂಡ ಸರ್ವತೋಮುಖವಾಗಿ ಪ್ರಗತಿಯನ್ನ ಸಾಧಿಸ್ಬೇಕು ಅಂತ ಉದ್ದೇಶಿಸಿ ಅವ್ರು ಏನ್ ಮಾಡಿದ್ರು ಅಂದ್ರೆ ನಾವು ನೋಡ್ತೀವಿ ನೈಮಿಷಾರಣ್ಯದ ಋಷಿಗಳು 1000 ವರ್ಷದ ಒಂದು ಯಜ್ಞವನ್ನ ಮಾಡೋದಕ್ಕೆ ಕೂತಿದ್ದಾರೆ. ಯಾಕೆ ಅಂದ್ರೆ ಕಲಿಯುಗದ ಜನರಿಗೆ ಒಂದು ಅವರಿಗೆ ಒಳ್ಳೇದಾಗ್ಬೇಕು, ಅವರಿಗೆ ಈ ಮುಂದೆ ಬರುವಂತಹ ಒಂದು ಕಲಿಯುಗ ಅದು ಘೋರವಾದ್ದಾಗಿರುತ್ತೆ. ಅಲ್ಲಿನ ಜನರಿಗೆ ಅದರಿಂದ ಒಳ್ಳೆಯ ಒಂದು ಸದ್ಗತಿ ಸಿಕ್ಲಿ ಅಂತ ಹೇಳಿ ಅವರು ಯಜ್ಞವನ್ನ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಸೂತ ಗೋಸ್ವಾಮಿಗಳು ಬಂದಾಗ ಅವರ ಮೂಲಕ ಅವರು ಅಂತದೇ ಒಂದು ಉದ್ದೇಶದಿಂದ ಒಂದು ಭಾಗವತವನ್ನ ಅವರು ಶ್ರವಣ ಮಾಡ್ತಾರೆ. ಹಾಗೆ ಅಂತಹ ಒಂದು ಭಾಗವತರಿಂದ ಭಾಗವತವನ್ನ ನಾವು ಶ್ರವಣ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂತಹ ಯಾರು ಈಗಿನ ಕಾಲದಲ್ಲಿ ಇರುವಂತಹ ಒಂದು ಭಾಗವತ ಸಪ್ತಾಹ ಮಾಡುವಂತವ್ರು ಯಾರಿದ್ದಾರೆ ಹೊಟ್ಟೆಪಾಡಿಗಾಗಿ ಅಂತವ್ರು, ಮತ್ತೆ ಅದನ್ನ ಮಾಡಿಸುವಂತವ್ರು ಏನಾಗಿರ್ತಾರೆ, ಅವ್ರಿಗೂ ಕೂಡ ಆ ಒಂದು ಭಕ್ತಿ ಅನ್ನುವಂಥದ್ದು ಲವಲೇಶವೂ ಕೂಡ ಇರೋದಿಲ್ಲ. ಅದೊಂದು ಒಂದು ಐಹಿಕ ಒಂದು ಲಾಭಕ್ಕಾಗಿ ಅವರಿಂದ ಮಾಡಿಸ್ತಾರೆ ಅಂತಹ ಭಕ್ತರು ಅಂತ ಅನಿಸ್ಕೊಳ್ಳುವಂತವ್ರು. ಹಾಗಾಗಿ ಈ ರೀತಿಯ ಒಂದು ಶ್ರವಣ ಅಥವಾ ಪಠನ ಅದು ಎಲ್ಲ ಒಂದು ಭಾಗವತದ ಒಂದು ಬೆಲೆ ಏನಿದೆ, ಅದರ ಒಂದು ಮಹತ್ವ ಏನಿದೆ ಅದನ್ನ ಕಡಿಮೆ ಮಾಡ್ತಾ ಇದೆ. ಆದ್ದರಿಂದ ಇಂತಹ ದೋಷಪೂರ್ಣ ಪ್ರಕ್ರಿಯೆಯ ಬಗ್ಗೆ ಸದಾ ಅತ್ಯಂತ ಜಾಗೃತರಾಗಿರ್ಬೇಕು, ಅಂತವರಿಂದ ನಾವು ದೂರ ಇರಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಭಗವದ್ಗೀತೆ ಅಥವಾ ಭಾಗವತದಲ್ಲಿ ನಿರೂಪಿತವಾದಂತೆ ದೇವೋತ್ತಮ ಪರಮ ಪುರುಷನ ಪವಿತ್ರ ಸಂದೇಶ ನಿಸ್ಸಂದೇಹವಾಗಿಯೂ ಅಲೌಕಿಕ ವಿಷಯವಾಗಿದೆ. ಅಂದ್ರೆ ಭಗವಂತ ಏನು ಭಗವದ್ಗೀತೆಯಲ್ಲಿ ನಾವು ಕೇಳ್ತೀವಿ ಭಗವಂತನ ವಿಷಯವಾಗಿ ಅದೆಲ್ಲವೂ ಕೂಡ ಅಲೌಕಿಕವಾದದ್ದು. ಆದ್ರೆ ಅದನ್ನ ಯಥಾರೂಪವಾಗಿ ತಿಳಿಬೇಕು, ಆಚಾರ್ಯರ ಮೂಲಕ ಸರಿಯಾದ ಅಧಿಕೃತ ಪರಂಪರೆಯಲ್ಲಿ ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು, ಅನುಷ್ಠಾನ ಮಾಡ್ಬೇಕು. ಹಾಗೆ ಮಾಡ್ದಿರ ನಾವು ಈ ರೀತಿ ಊಹಾಪೋಹಗಳನ್ನ ಹೇಳುವಂತವ್ರು ಮತ್ತೆ ತಮ್ಮ ಒಂದು ಮನೋಕಲ್ಪನೆಗಳನ್ನ ತಿಳಿಸುವಂತವ್ರು ಯಾರಿದ್ದಾರೆ ಅಂತವರ ಮೂಲಕ ನಾವು ಅದನ್ನ ತಿಳ್ಕೊಳ್ಳೋದಕ್ಕೆ ಹೋಗೋದ್ರಿಂದ ಅದರ ಒಂದು ನೈಜ ಏನಂತ ಹೇಳ್ತಾರೆ ಒಂದು ಆಧ್ಯಾತ್ಮಿಕ ನಿಲುವೇನಿದೆ ಅದು ಕ್ಷೀಣಿಸುತ್ತೆ. ಆದ್ರೆ ಅದು ಇಲ್ಲದ ಹಾಗೆ ಮಾಡಿರ್ತಾರೆ. ಯಾವ ರೀತಿ ಇಲ್ಲದ ಹಾಗೆ ಮಾಡ್ತಾರೆ ಅಂತಂದ್ರೆ ಭಾಗವತ ಅನ್ನುವಂಥದ್ದು ಶುದ್ಧ ಹಾಲಿನ ಹಾಗೆ ಇದ್ರೆ ಅದನ್ನ ಹಾವಿನ ನಾಲಗೆ ತಾಗಿದ್ರೆ ಅದು ಹೇಗೆ ವಿಷ ಆಗುತ್ತೆ, ಹಾಗೆ ಅಲೌಕಿಕ ಸಂಗತಿಯಾದಂತಹ ಈ ಒಂದು ಭಾಗವತವನ್ನ ಈ ಲೌಕಿಕ ಆಸಕ್ತಿನ ಹೊಂದಿರುವಂತಹ ಸಾಧಾರಣ ಜನ ಅದನ್ನ ಅವರ ಬಾಯಿ ಮೂಲಕ ನಾವು ಕೇಳಿದ್ವಿ ಅಂತಂದ್ರೆ ಅದರಲ್ಲಿ ಇರುವಂತಹ ಒಂದು ಹಾಲು ಹೇಗೆ ವಿಷತ್ತಾಗಿ ಕೆಡುತ್ತೋ ಹಾಗೆ ಅದರ ಪವಿತ್ರ ಸಂದೇಶವನ್ನ ಇಲ್ಲಿ ಅಂತವ್ರು ಕೆಡಿಸ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ವಿಧೇಯನಾದ ಭಕ್ತ ತನ್ನ ಪ್ರಗತಿ ಸಾಧನೆಗಾಗಿ ಉಪನಿಷತ್ತು ಮತ್ತು ವೇದಾಂತ ಮುಂತಾದ ಸಾಹಿತ್ಯವನ್ನು ಮತ್ತು ಋಷಿ ಮುನಿಗಳ ಪ್ರಣೀತವಾದ ಇತರ ಸಾಹಿತ್ಯವನ್ನು ಶ್ರವಣ ಮಾಡಲು ಸಿದ್ಧನಾಗಿರಬೇಕು. ಅದು ಯಾರು ಭಕ್ತನಾಗ್ಬೇಕು ಎರಡನೇ ದರ್ಜೆಯ ಭಕ್ತನಾಗ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪ್ರಥಮ ದರ್ಜೆಯ ಅಂದ್ರೆ 3ನೇ ದರ್ಜೆಯ ಭಕ್ತ ಅಂತವನು ಏನ್ ಮಾಡ್ಬೇಕು ಅಂದ್ರೆ ಅವನು ತಾನು ಭಕ್ತಿಯಲ್ಲಿ ಮುಂದುವರಿಬೇಕು ಅಂತಂದ್ರೆ ಬರೀ ಭಕ್ತಿ ಸೇವೆ ಅಂತಂದ್ರೆ ಅದು ಬರೀ ಭಾವುಕತೆ ಅಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅಂದ್ರೆ ಅವನು ಉಪನಿಷತ್ತು ವೇದಾಂತ ಮುಂತಾದ ಸಾಹಿತ್ಯವನ್ನು ಮತ್ತು ಋಷಿ ಮುನಿಗಳ ಪ್ರಣೀತವಾದ ಇತರ ಸಾಹಿತ್ಯವನ್ನು ಶ್ರವಣ ಮಾಡಲು ಸಿದ್ಧನಾಗಿರ್ಬೇಕು. ಅವನು ಭಾಗವತ ಈ ರೀತಿ ಪುರಾಣಗಳನ್ನ ವೇದಾಂತಗಳನ್ನ ಅವನು ಈ ಒಂದು ಋಷಿ ಮುನಿಗಳು ಕೊಟ್ಟಿರುವಂತಹ ಸಾಹಿತ್ಯವನ್ನ ಅವನು ಕೇಳೋದಕ್ಕೆ ಅವನು ಸಿದ್ಧನಿರ್ಬೇಕು. ಶ್ರವಣದ ಮೂಲಕ ಪ್ರಾರಂಭ ಆಗುತ್ತೆ. ಅಂತಹ ಸಾಹಿತ್ಯವನ್ನು ಶ್ರವಣ ಮಾಡಿದರೆ ನಿಜವಾದ ಪ್ರಗತಿ ಅಂತಹ ಸಾಹಿತ್ಯವನ್ನು ಶ್ರವಣ ಮಾಡದೆ
ನಿಜವಾದ ಪ್ರಗತಿ ಸಾಧ್ಯವಾಗುವುದಿಲ್ಲ. ಅಂದ್ರೆ ಅದನ್ನ ಕೇಳಿಲ್ಲ ಅಂತಂದ್ರೆ ಆ ಒಂದು ಶ್ರದ್ಧೆ ಅನ್ನುವಂಥದ್ದು ಪ್ರಾರಂಭ ಆಗುವುದಿಲ್ಲ. ಉಪದೇಶ, ಶ್ರವಣ ಮತ್ತು ಅನುಷ್ಠಾನಗಳಿಲ್ಲದ ಭಕ್ತಿ ಸೇವಾ ಪ್ರದರ್ಶನ ನಿಷ್ಪ್ರಯೋಜಕವಾಗುತ್ತೆ. ಅಂದ್ರೆ ಭಕ್ತಿ ಸೇವೆ ಅಂತಂದ್ರೆ ಏನು ಅಂತಂದ್ರೆ ಇಲ್ಲಿ ಒಂದು ಚೆನ್ನಾಗಿ ಕೇಳಬೇಕು, ಶ್ರವಣ ಮಾಡ್ಬೇಕು, ನಂತರ ಅವರು ಅದನ್ನ ಕೀರ್ತನ ಮಾಡ್ಬೇಕು, ಉಪದೇಶ ಮಾಡ್ಬೇಕು. ಶ್ರವಣ ಕೀರ್ತನೆ ಎರಡನ್ನೇ ಮಾಡಿದ್ರೆ ಸಾಲದು. ಆಚಾರ ಪ್ರಚಾರ ಅಂತ ಹೇಳುವ ಹಾಗೆ ಪ್ರಚಾರ ಮಾಡಕ್ ಮುಂಚೆ ಅದನ್ನ ಅನುಷ್ಠಾನ ಮಾಡ್ಬೇಕು. ಇದು ಮಾಡ್ಲಿಲ್ಲ ಅಂತಂದ್ರೆ ಇದೊಂದು ಭಕ್ತಿ ಸೇವೆ ಅನ್ನುವಂಥದ್ದು ಬರೀ ಪ್ರದರ್ಶನ ಅಷ್ಟೇ, ಅದು ತೋರಿಕೆಗಾಗಿ ಮಾಡ್ತಾ ಇರುವಂತದ್ದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಅದು ಭಕ್ತಿ ಸೇವಾ ಪಥದಲ್ಲಿ ಒಡ್ಡಿದ ಒಂದು ರೀತಿಯ ವಿಘ್ನವೇ ಸರಿ. ಅಂದ್ರೆ ಅದನ್ನ ನಾವು ಆಚಾರ ಪ್ರಚಾರ ಆಗ್ಲಿಲ್ಲ ಅಂತಂದ್ರೆ ಅದು ಭಕ್ತಿ ಸೇವೆಯಲ್ಲಿ ನಾವು ಮಾಡ್ತಾ ಇರುವಂತಹ, ಅಂದ್ರೆ ನಮ್ಮದೇ ಒಂದು ಭಕ್ತಿ ಸೇವೆ ಪಥ ಏನಿದೆ ಅದರಲ್ಲಿ ನಾವೇ ಒಂದು ವಿಘ್ನಗಳನ್ನ ಒಡ್ಡಿದಂತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಭಕ್ತಿ ಸೇವೆಯ ಶ್ರುತಿ, ಪುರಾಣ, ಪಂಚರಾತ್ರ, ಆಗಮಗಳ ತತ್ವಗಳನ್ನ ಆಧರಿಸಿದ್ದರೆ ಅಂತಹ ತೋರುಗಾಣಿಕೆಯ ಭಕ್ತಿ ಸೇವೆಯನ್ನು ಒಮ್ಮೆಗೆ ತಿರಸ್ಕರಿಸಬೇಕು. ಭಕ್ತಿ ಸೇವೆ ಶ್ರುತಿ, ಪುರಾಣ, ಪಂಚರಾತ್ರ, ಆಗಮಗಳ ತತ್ವವನ್ನಾಧರಿಸಿದ್ದರೆ ಅಂತಹ ತೋರಿಕೆಯ ಭಕ್ತಿ ಸೇವೆಯನ್ನು ಒಮ್ಮೆಗೆ ತಿರಸ್ಕರಿಸಬೇಕು. ಹರೇ ಕೃಷ್ಣ. ಯಾರಿಗಾದ್ರೂ ಇದು ಅರ್ಥ ಆಯ್ತಾ ಈ ಸೆಂಟೆನ್ಸ್? ರೀನಾ ಮಾತಾಜಿ. ಅನರ್ಹ ಭಕ್ತನು ಶುದ್ಧ ಭಕ್ತನೆಂದು ಎಂದು ಒಪ್ಪಿಕೊಳ್ಳಬಾರದು. ಅನರ್ಹ ಭಕ್ತನನ್ನು ಶುದ್ಧ ಭಕ್ತ ಅಂತ ಕರಿಬಾರದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ವೈದಿಕ ಸಾಹಿತ್ಯದ ಸಂದೇಶಗಳ ಯಥಾರ್ಥ ಗ್ರಹಣದಿಂದ ದೇವೋತ್ತಮ ಪರಮಪುರುಷನ ಸರ್ವವ್ಯಾಪಕ ಅಂತರ್ಯಾಮಿ ರೂಪವನ್ನು ತನ್ನೊಳಗೆ ಕಾಣಬಹುದು. ಅದನ್ನೇ ಸಮಾಧಿ ಎಂದು ಕರೆಯಲಾಗಿದೆ. ಅಂದ್ರೆ ಭಗವಂತನ ನಾವೇ ಈ ಒಂದು ಎಲ್ಲ ಶಾಸ್ತ್ರಗಳ ಮೂಲಕ ನಾವು ಅಂದ್ರೆ ಸರಿಯಾದ ರೀತಿಯಲ್ಲಿ ಸರಿಯಾದ ಗುರುಗಳ ಮೂಲಕ, ಆಚಾರ್ಯರ ಮೂಲಕ ಅದನ್ನ ತಿಳ್ಕೊಂಡಾಗ ನಮ್ಮ ಹೃದಯದಲ್ಲೂ ಕೂಡ ನಾವು ಪರಮಾತ್ಮ ಇದ್ದಾನೆ, ಅವನನ್ನ ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನೇ ಇಲ್ಲಿ ಅಷ್ಟಾಂಗ ಯೋಗಿಗಳು ಮಾಡುವಂತದ್ದು ಸಮಾಧಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು ಸೆಂಟೆನ್ಸ್ ನನಗೆ ಅರ್ಥ ಆಗಿಲ್ಲ, ಯಾರಿಗಾದ್ರೂ ಗೊತ್ತಾದ್ರೆ ಹೇಳ್ಬೋದು. ಹರೇ ಕೃಷ್ಣ. ಭಕ್ತಿ ಸೇವೆ ಶ್ರುತಿ, ಪುರಾಣ, ಪಂಚರಾತ್ರ, ಆಗಮಗಳ ತತ್ವವನ್ನು ಆಧರಿಸಿದ್ದರೆ ಅಂತಹ ತೋರುಗಾಣಿಕೆಯ ಭಕ್ತಿ ಸೇವೆಯು ಒಮ್ಮೆಗೆ ತಿರಸ್ಕರಿಸಬೇಕು. ತತ್ವವನ್ನು ಆಧರಿಸದಿದ್ದರೆ ಇರ್ಬೇಕು ಮಾತಾಡಿ. ಅದು ನನಗೆ ವರ್ಡ್ ಸ್ವಲ್ಪ ಅರ್ಥ ಆಗಿಲ್ಲ ಮಾತಾಜಿ. ಆಧರಿಸದೆ ಇದ್ದರೆ ತಾನೇ ಮಾತಾಜಿ. ಭಕ್ತಿ ಸೇವೆ ಶ್ರುತಿ, ಪುರಾಣ, ಪಂಚರಾತ್ರ, ಆಗಮಗಳನ್ನ ತತ್ವಗಳನ್ನ ಆಧರಿಸದೆ ಇದ್ರೆ ಅಂತಹ ತೋರುಗಾಣಿಕೆಯ ಭಕ್ತಿ ಸೇವೆನ ಒಮ್ಮೆಗೆ ತಿರಸ್ಕರಿಸಬೇಕು ಅಂತ ಹೇಳಿ. ಮತ್ತೆ ಅನುಷ್ಠಾನ ಮಾಡ್ಲಿಲ್ಲ ಅಂದ್ರೆ ಅಂತಾರ ಬರೀ ಸುಮ್ನೆ ತೋರುಗಾರಿಕೆಗೆ ನಾವ್ ಹೇಳೋ ಬದಲು ಅಂದ್ರೆ ಅದು ಆಚಾರ್ಯ ಅಂತ ಹೇಳ್ತೀವಲ್ಲ ಮಾತಾಜಿ, ಆಚಾರ್ಯ ತೀರ್ಥಿ ಆಚಾರ್ಯ ಆಚರಣೆ ಮಾಡ್ದಲೆ ಸುಮ್ನೆ ಅದೆಲ್ಲ ಓದಿದೀವಿ ಅಂತ ಅನ್ಕೊಂಡ್ಬಿಟ್ರೆ ಅದನ್ನ ಅಂತಹ ಭಕ್ತಿ ಸೇವೆನ ತಿರಸ್ಕರಿಸ್ಬೇಕು. ಅವರು ರಿಯಲೈಸ್ ಆಗಿರ್ಬೇಕು. ಶುದ್ಧ ಭಕ್ತರಲ್ಲ. ಇಲ್ಲ ಮಾತಾಜಿ ಹೇಳಿದೀಗ ಅರ್ಥ ಆಯ್ತು. ಅಂದ್ರೆ ಅದನ್ನೇ ಹೇಳ್ತಾ ಇದಾರೆ, ಇದನ್ನೆಲ್ಲ ಇದೆ ಆದ್ರೆ ಅದನ್ನ ಆಚರಣೆ ಮಾಡೋದಿಲ್ಲ, ಬರೀ ತೋರಿಕೆಗಾಗಿ ಮಾಡ್ತಾ ಇದ್ರೆ, ತೋರುಗಾಣಿಕೆಗಾಗಿ ಅಂತ ಹೇಳ್ತಾ ಇದ್ರಲ್ಲ, ಅದು ಆತರ ತೋರಿಕೆಗಾಗಿ ಮಾಡ್ತಾ ಇದ್ರೆ ಮತ್ತೆ ಅದು ನಿಜವಾದ ಒಂದು ಭಕ್ತಿ ಸೇವೆಯ ಒಂದು ಆತ್ಮ ಸಾಕ್ಷಾತ್ಕಾರದ ನೆಲೆಗೆ ನಮ್ಮನ್ನ ಪರಿಪೂರ್ಣತೆಗೆ ಕರ್ಕೊಂಡು ಹೋಗಲ್ಲ. ಧನ್ಯವಾದಗಳು ಮಾತಾಜಿ. ಕಲ್ಪತರುಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತನ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರಂತ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತರಿಗೂ ಜೈ. ಹರಿ ಕೃಷ್ಣ. ಹೇಳಿ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಶಕುಂತಲ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಟೆಂಡೆನ್ಸ್ ಲಿಂಕ್ ಹಾಕಿಲ್ಲ ಮಾತಾಜಿ. ನಾಲ್ಕು ಮಾತಾಜಿ ಇದ್ದಾರ. ನನ್ನ ಹತ್ರ ಇದೆ, ಹಾಕ್ಲಾ ಮಾತಾಜಿ? ಹಾಕಿ ಮಾತಾಜಿ, ಯಾರ ಹತ್ರ ಇದ್ರೆ. ಮಾತಾಜಿ ಇದ್ದಾರೆ. ಹರೇ ಕೃಷ್ಣ. ಹಾಕಿ ಮಾತಾಜಿ, ಜಸ್ಟ್ ಫಾರ್ವರ್ಡ್ ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಅಟೆಂಡೆನ್ಸ್ ಹಾಕಿ ಎಲ್ಲದು. ಈಗ ಮಾತಾಜಿ ಅವ್ರ ಲಿಂಕ್ ಹಾಕ್ತಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹಾಕಿ ಮಾತಾಜಿ. ಯಾಕಂದ್ರೆ ನನ್ಗೆ ಇಲ್ಲಿ ಯಾವುದು ಆಗುದೇ ಇಲ್ಲ, ಲ್ಯಾಪ್ಟಾಪ್ ಸಹ ವರ್ಕ್ ಆಗುದಿಲ್ಲ. ಒಂದ್ ನಿಮಿಷ ಹಾಕ್ದೆ ಮಾತಾಜಿ. ಓಪನೇ ಆಗೋದಿಲ್ಲ. ಅಯ್ಯೋ ದೇವಾ, ಲ್ಯಾಪ್ಟಾಪ್ ಚಾರ್ಜ್ ಆಗ್ಲಿಕ್ಕೆ ಕೇಳುದಿಲ್ಲ ಮಾತಾಜಿ, ಯಾಕೆ ಅಂತ ಗೊತ್ತಿಲ್ಲ. ಮಾತಾಜಿ ಅಟೆಂಡೆನ್ಸ್ ಹಾಕಿದೀನಿ ನೋಡಿ ಮಾತಾಜಿ. ಎಲ್ಲರೂ ಅಟೆಂಡೆನ್ಸ್ ಹಾಕ್ಬಿಡಿ ಮಾತಾಜಿ. ಗೀತಾ ಮೋಹನ್ ಮಾತಾಜಿ. ನಂದು ಲ್ಯಾಪ್ಟಾಪ್ ಚಾರ್ಜ್ ಆಗುದಿಲ್ಲ ಮಾತಾಜಿ. ಅಂದ್ರೆ ಮಾತಾಜಿ ಅಷ್ಟೊಂದು ಇದಾಗ್ಬಿಟ್ಟಿದೆ ನಾನು ಮಾತಾಜಿ, ಹ್ಯಾಂಗ್ ಆಗೋಷ್ಟು ಹ್ಯಾಂಗ್ ಆಗಿದೆ.
ಅದ್ರಲ್ಲಿ ಆ ಡೇಟಾ ಎಲ್ಲ ಒಂದ್ಸತಿ ಸರ್ವಿಸ್ ಕೊಟ್ಟು ನೋಡಿ ಮಾತಾಜಿ. ಓಕೆ, ನೋಡೋಣ. ಮೊಬೈಲ್ 2 ಡಿಸ್ಪ್ಲೇ ಹೋಗಿದೆ, ಇನ್ನದು ಪರ್ಚ ನೋಡೋಣ. ಚಾರ್ಜಿಗೆ ಇಟ್ಟಿದ್ದೇನೆ, ಆಗುದಿಲ್ಲ. ಅದೇ 18% ಅಲ್ಲಿ ಉಂಟು. ಅದು ಕ್ಲೋಸು ಆಗುದಿಲ್ಲ, ಓಪನ್ ಆಗುದಿಲ್ಲ, ಏನೂ ಆಗುದಿಲ್ಲ. ಅಟೆಂಡೆನ್ಸ್ ಹಾಕಿದ್ರ ಮಾತಾಜಿ ಎಲ್ರೂನು? ಹರೇ ಕೃಷ್ಣ ಮಾತಾಜಿ. ಹಾಕಿದ್ರಾ? ಇವತ್ತು ನನಗೂ ಅಟೆಂಡೆನ್ಸ್ ಹಾಕ್ಲಿಕ್ಕೆ ಆಗುದಿಲ್ಲ, ಹಾಗೆ ಉಂಟು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಬಿ.ವಿ. ಲಕ್ಷ್ಮಿ ಮಾತಾಜಿ. ಹೇಳಿ ಮಾತಾಜಿ. ನಂಗೆ PDF ಬೇಕಾಗ್ಬಹುದು ಮಾತಾಜಿ. 3ನೇ ಸ್ಕಂದದ್ದು 9ನೇದು, 4ನೇ ಸ್ಕಂದದ್ದು 21ರದು. 3.9 4.20ನಾ? 21 4.21. ಮಾತಾಜಿ ಮೆಸೇಜ್ ಮಾಡ್ಬಿಡಿ ಮಾತಾಜಿ ಪ್ಲೀಸ್. ಮೆಸೇಜ್ ಈಗ ನನ್ಗೆ ಇದ್ರಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಮಾತಾಜಿ, ನಾಳೆ ಮಾಡ್ತೇನೆ ಸರಿಯಾದ ಮೇಲೆ. ನಿಮ್ಗೆ ಇದು ಯಾವಾಗ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಯಾವ ಕ್ಲಾಸಿಗೂ ಹೋಗ್ಲಿಕ್ಕೆ ಆಗುದಿಲ್ಲ. ಅಲ್ಲ ಯಾವಾಗ ಅಲ್ಲ, ಇವತ್ತು ನೀವು ಕಳಿಸ್ಬೇಡಿ ಮಾತಾಜಿ ಇದ್ರೆ ಸಹ, ಯಾಕಂದ್ರೆ ಇದ್ರಲ್ಲಿ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಇದು ಡಿಸ್ಪ್ಲೇ ಹೋಗಿದೆ ಇದ್ರದ್ದು, ಅದು ಚಾರ್ಜ್ ಆಗುದಿಲ್ಲ. ಮಾಡಿ ಕಳಿಸ್ತೀನಿ, ನಾನು ಮಾಡಿ ಕಳಿಸ್ತೀನಿ. ಇನ್ನು ಮಾಡಿಲ್ಲ. ಆಯ್ತಾಯ್ತು, 2 ದಿವಸ ಹೋದ್ರೆ ತೊಂದ್ರೆ ಇಲ್ಲ. 3.9 ಮತ್ತೆ 4.21. ಓಕೆ ಮಾತಾಜಿ. ಒಂದು ನಾಳೆ ಮಾಡಿ ಕಳಿಸ್ತೀನಿ. ಓಕೆ, ನಾಳೆ ಸರಿ ಮಾಡಿಸ್ತೇನೆ ಮೊಬೈಲ್. ಹರೇ ಕೃಷ್ಣ. ಹರೇ ಕೃಷ್ಣ. ನಾಗವೇಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮೆಸೇಜ್ ನೋಡಿದಿರಲ್ವಾ? ಹರೇ ಕೃಷ್ಣ ಮಾತಾಜಿ. ನಾನು ಹಾಕಿದ್ದು ನೋಡಿ, ಮೆಸೇಜ್ ನೋಡಿದೆ. ಅಷ್ಟೊತ್ತಿಗೆ ಈ ಮೊಬೈಲ್ ನನ್ನದು ಕೈ ಕೊಟ್ಟಿದೆ, ಆಚೆಯಿಂದ ಲ್ಯಾಪ್ಟಾಪ್ ಕೈ ಕೊಟ್ಟಿದೆ. ಅಯ್ಯೋ ಕೃಷ್ಣ. ಅದೇ ನೋಡ್ಬೇಕೀಗ, ನಾಳೆ ಹೋಗ್ಬೇಕೀಗ. ಮಗ ಎದ್ದ ಮೇಲೆ ನೋಡ್ಬೇಕು. ನಂಬರ್ ಬೇಕಾದ್ರೆ ನಿಮ್ಗೆ ಕಳಿಸ್ತೇನೆ ನಾನು, ನಿಮ್ಮ ಹತ್ರ ಇಲ್ಲದೆ ಹೋದ್ರೆ. ಹೌದೇ, ಮಗ ಎದ್ದ ಮೇಲೆ ನೋಡ್ಬೇಕು. ಅವನಿಗೆ ಅದು ಡ್ರೌಸಿ ಮದ್ದು ಕೊಟ್ಟಿದ್ದಾರೆ, ಎಕ್ಸರ್ಸೈಸ್ ಮಾಡಿ. ಅವನ ಎದ್ದ ಮೇಲೆ ಈಗ ಒಮ್ಮೆ ತೋರಿಸ್ಬೇಕು. ಇದು ಹೋಗಿದ್ಯಾ, ಸ್ಕ್ರೀನ್ ಹೋಗಿದ್ಯಾ? ಇದ್ರದ್ದು ಸ್ಕ್ರೀನ್ ಹೋಗಿದೆ ಮಾತಾಜಿ. ಇದಕ್ಕೆ ಒಂದು ದೊಡ್ಡ ಮೊಬೈಲ್ 2 ದೊಡ್ಡ ಲೈನ್ ಬಿದ್ದಿದೆ. ಅಂದರೆ ಅದು ಮದರ್ ಬೋರ್ಡ್ ಹೋಗಿರ್ಬೋದು ಮಾತಾಜಿ. ನಂದು ಹಾಗೆ ಆಗಿತ್ತು. ಅದೇ, ಅಲ್ಲ ಡಿಸ್ಪ್ಲೇ ಹೋಗಿದೆ ಅಂತ ಹೇಳಿದೆ. ತಗೋಬೇಕಾಗತ್ತೆ. ಡಿಸ್ಪ್ಲೇ ಹೋಗಿದೆ ಅಂತೆ. ಈಗ ಡಿಸ್ಪ್ಲೇ ಮದರ್ ಬೋರ್ಡ್ ಹೆಚ್ಚಾಗಿ. ಹೌದು, ಮದರ್ ಬೋರ್ಡ್ ಹೋದ್ರೆ ಈಗ ಹೊಸ ಮೊಬೈಲ್ ತಗೋಬೇಕು. ಇದು ಏನು ಮಾತಾಜಿ, ಎಲ್ಲಾ ತುಂಬುತ್ತದೆ ಮೆಸೇಜ್ಗಳು, ಏನ್ ಮಾಡುದು? ಅದೇ ತುಂಬಿ ತುಂಬಿ ತುಳುಕಾಡ್ತಾ ಇದೆ ಮೊಬೈಲ್ಗಳು, ಮೆಸೇಜ್ಗಳು. ನೋಡೋಣ, ನಾಳೆ ಸರಿ ಆಗ್ಬೋದು. ಮಾತಾಜಿ, ಇದು ಪ್ರೂಫ್ ಮಾತಾಜಿ, ನಿಮ್ದು ಸೇವೆ ಎಷ್ಟು ನಾನ್ ಸ್ಟಾಪ್ ಹೋಗ್ತಿದೆ ಅಂತ. ಅಯ್ಯೋ, ಎಂತ ಮಾತಾಜಿ. ಪುರುಷೋತ್ತಮ ಮಾಸ ಮುಗಿಸ್ಬಿಟ್ರಿ ಮಾತಾಜಿ. ಹೇಗೋ ಪುರುಷೋತ್ತಮ ಮಾಸವನ್ನು ಮುಗಿಸಿಬಿಟ್ಟೆ. ಅದಕ್ಕೆ ಕೈ ಕೊಡ್ಲಿಲ್ಲ. ಅದಕ್ಕೆ ಅದೇ 2 ಲೈನ್ ಇದ್ರು ಆಗ್ತಾ ಇತ್ತು ಮಾತಾಜಿ. ಇವತ್ತು ಏನು ಮಾಡಿದ್ರು, ಟಚ್ ಮಾಡಿದ್ರು ಹೋಗುದಿಲ್ಲ, ಏನು ಮಾಸ ಮುಗೀತು. ಹೌದು ನೋಡಿ, 3 ಗಂಟೆದು ಕ್ಲಾಸಿಗೆ ಪುರುಷೋತ್ತಮ ಮಾಸದ್ದು, ಅದಕ್ಕೆ ಆಯ್ತು. ಈಗ ನೋಡಿ ಏನ್ ಮಾಡಿದ್ರು, ಮುಟ್ಟಿದ್ರೆ ಮುನಿ ಅಂತ ಹೇಳಿದಾಗೆ. ಹರೇ ಕೃಷ್ಣ. ಕೃಷ್ಣ ದೇವ. ಓಕೆ ಮಾತಾಜಿ, ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಎಲ್ಲರಿಗೂ ಧನ್ಯವಾದಗಳು ಮಾತಾಜಿ. ಎಂಡ್ ಮಾಡ್ಲಾ ಮಾತಾಜಿ? ಎಂಡ್ ಮಾಡಿ ಮಾತಾಜಿ.